ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ನೋಡಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ವನಜಾ ಮಾತಾಜಿ, ನಾನು ನಿಮಗೆ ಮ್ಯೂಟ್ ಮಾಡ್ತಾ ಇದ್ದೇನೆ, ಮತ್ತೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ತಾ ಇದ್ದೀರಾ. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಸೊ ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಭಗವದ್ಗೀತೆ ಒಂದು ಮಹಾತ್ಮೆ ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವ ಸುತಂ ದೇವಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ
ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಗೌರ್ನಿತಾಯಿ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಯಾರ್ದು ಅನ್ಮ್ಯೂಟ್ ಇದೆ ನೋಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನಿನ್ನೆ ತರಗತಿಯಲ್ಲಿ ನಾವು 12ನೇ ಶ್ಲೋಕ ಅಂದ್ರೆ ಭಗವದ್ಗೀತೆ ಅಧ್ಯಾಯ 8ರ 12ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಸೊ ಇವತ್ತೇ ನಾವು ಅದರ ಮುಂದಿನ ಶ್ಲೋಕವನ್ನ ತಿಳಿದುಕೊಳ್ಳೋಣ. 13ರಿಂದ 20 ಶ್ಲೋಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 13ನೇ ಶ್ಲೋಕ. ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಕಾಣಿಸ್ತಾ ಇದೆ. ಸರಿ. ಏನಾದ್ರೂ ನೆಟ್ವರ್ಕ್ ಇಶ್ಯೂ ಏನಾದ್ರೂ ಇದ್ರೆ ನನಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಇದರ ಒಂದು ಉಚ್ಚಾರಣೆ ಓ ದೊಡ್ಡ ಓ ಇದೆ. ಓಮಿತ್ತೇಕಾಕ್ಷರಂ ಅಂದ್ರೆ ಇದನ್ನ ಬಿಡಿಸಿದಾಗ ಒಟ್ಟಾರೆ 3 ಪದಗಳು ಇಲ್ಲಿ ಆಗುತ್ತೆ. ಸೊ ಒಂದು ಓಂ, ಎರಡನೇದು ಇತಿ, ಮೂರನೇದು ಏಕಾಕ್ಷರಂ. ಸೊ ಎಲ್ಲ ಕೂಡಿಸಿ ಓಮಿತ್ತೇಕಾಕ್ಷರಂ ಅಂತ ಹೇಳ್ತಾರೆ. ಸೊ ನಿಮ್ಗೆ ಅದು ಹೇಳಲಿಕ್ಕೆ ಆಗದಿದ್ರೆ ಓಂ ಇತಿ ಏಕಾಕ್ಷರಂ ಅನ್ಬಹುದು. ಓಂ ಇತಿ ಏಕಾಕ್ಷರಂ ಅಥವಾ ಓಮಿತಿ. ಇಲ್ಲಿ ನೋಡಿ ಓಮಿತಿ ಏನದಲ್ಲ ಅದು ತಿ ಬರುತ್ತೆ, ಓಮಿತಿ. ಮತ್ತೆ ಅದು ತೇ ಏನಿದೆಯಲ್ಲ ಅದು ದೊಡ್ಡ ಎ ಆಗತ್ತೆ, ಏಕಾಕ್ಷರಂ ಅಂತ ಆಗತ್ತೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಬ್ರಹ್ಮ ಅಲ್ಲ ಬ್ರಹ್ಮ ಹೇಳ್ಬೇಕು ಫಸ್ಟ್, ಆಮೇಲೆ ಹ ಹೇಳ್ಬೇಕು. ಬ್ರಹ್ಮ ವ್ಯಾಹರನ್. ವ್ಯಾಹರನ್ ಇದು ಒಂದೇ ಪದ. ಮಾಮ್ ಅನುಸ್ಮರನ್, ಇಲ್ಲಿ 2 ಪದಗಳಿದೆ. ಮಾಮ್ ಅನುಸ್ಮರನ್ ಕೂಡಿ ಮಾಮ್ ಅನುಸ್ಮರನ್. ಬಿಡಿಸಿ ಹೇಳ್ಬೋದು, ಕೂಡಿಸಿನೂ ಹೇಳ್ಬೋದು. 3ನೇ ಲೈನಲ್ಲಿ ಯಃ ಪ್ರಯಾತಿ ತ್ಯಜನ್ ದೇಹಂ. ಆಮೇಲೆ ಸ ಯಾತಿ ಪರಮಾಂ ಗತಿಂ. ಸೊ ಸರಳವಾಗಿದೆ 3 ಲೈನ್. ಸೊ ಫಸ್ಟ್ ನೀವು ಓಂ ಇತಿ ಏಕಾಕ್ಷರಂ ಅಂತ ಹೇಳ್ಬೋದು. ಸೊ ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ಅಂದ್ರೆ ಓಂ ಎಂಬ ಒಂದೇ ಒಂದು ಅಕ್ಷರ ಪರಮ ಸತ್ಯವಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ವ್ಯಾಹರನ್ ಮಾಮ್ ಅನುಸ್ಮರನ್. ವ್ಯಾಹರನ್ ಅಂದ್ರೆ ಉಚ್ಚರಿಸೋದು, ಉಚ್ಚರಿಸುತ್ತಾ. ಮಾಮ್ ಅನುಸ್ಮರಂ ಓಂ ಅನ್ನುವಂತಹ ಒಂದೇ ಅಕ್ಷರವಾದಂತ ಪರಮ ಸತ್ಯವನ್ನ ಉಚ್ಚರಿಸುತ್ತಾ ಮಾಮ್ ಅನುಸ್ಮರಂ. ಮಾಮ್ ಅಂದ್ರೆ ನನ್ನನ್ನ, ಅನುಸ್ಮರನ್ ಅಂದ್ರೆ ಸ್ಮರಿಸುತ್ತಾ, ನನ್ನನ್ನ ಸ್ಮರಿಸುತ್ತಾ. ಯಃ ಪ್ರಯಾತಿ ತ್ಯಜನ್ ದೇಹಂ ಅಂದ್ರೆ ಯಹ ಅಂತಂದ್ರೆ ಯಾರು ಅಂತ ಹೇಳಿ ಅರ್ಥ. ಯಾರು ಈ ಪ್ರಯಾತಿ ಅಂದ್ರೆ ಪ್ರಯಾಣಿಸುವಂತದ್ದು ಪ್ರಯಾಣಿಸುವಂಥದ್ದು ಅಥವಾ ಹೋಗುವಂಥದ್ದುಗೆ ಪ್ರಯಾತಿ ಅಂತ ಹೇಳ್ತಾರೆ. ಯಾರು ಹೋಗುವರೋ ಅಥವಾ ಯಾರು ಪ್ರಯಾಣಿಸುತ್ತಾರೋ, ಎಲ್ಲಿ ಪ್ರಯಾಣಿಸ್ತಾರೆ? ತ್ಯಜನ್ ದೇಹಂ. ತ್ಯಜನ್ ಅಂತಂದ್ರೆ ತ್ಯಜಿಸುವಂಥದ್ದು. ಏನನ್ನ? ದೇಹವನ್ನ. ದೇಹ ಯಾವಾಗ ತ್ಯಜಿಸ್ತಾನೆ ವ್ಯಕ್ತಿ? ಮರಣ ಕಾಲದಲ್ಲಿ ಅಲ್ಲ. ಸಯಾತಿ ಪರಮಾಂ ಗತಿಂ. ಸ ಯಾತಿ ಪರಮಾಂ ಗತಿಂ. ಸಹ ಇಲ್ಲಿ ಸಹ ಅಂತ ಬರುತ್ತೆ, ಅಲ್ಲಿ ಸ ಅಂತ ಅಷ್ಟೇ ಇದೆ, ಬಟ್ ಅಲ್ಲಿ ಸಹ ಅಂತ ಆಗುತ್ತೆ. ಸಹ ಯಾತಿ, ಬಟ್ ನಾವು ಸಹ ಯಾತಿ ಅಂತ ಅನ್ನಂಗಿಲ್ಲ. ಸಹ ಯಾತಿ ಸ್ವಲ್ಪ ಉಚ್ಚಾರಣೆ ಆಗ್ಬೇಕಲ್ಲಿ. ಸಹ ಯಾತಿ ಪರಮಾಂ ಗತಿಂ ಅಂದ್ರೆ ಸ ಅಂದ್ರೆ ಅವರು ಯಾತಿ ಅಂದ್ರೆ ಹೊಂದುತ್ತಾನೆ. ಏನನ್ನ ಹೊಂದುತ್ತಾನೆ? ಪರಮಾಂ ಗತಿಂ, ಪರಮಗತಿಯನ್ನ ಹೊಂದುತ್ತಾನೆ ಅಥವಾ ಪರಮಗತಿಯನ್ನ ತಲುಪ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಸೊ ಇದ್ರ ವ್ಯಾಖ್ಯಾರ್ಥ ಏನಿದೆ ಅಂದ್ರೆ ಓಂ ಎಂಬ ಪರಮ ಬ್ರಹ್ಮನ ಒಂದು ನಾದವನ್ನ, ಸ್ವರವನ್ನ ಉಚ್ಚರಿಸುತ್ತಾ ನನ್ನನ್ನ ಸ್ಮರಿಸುತ್ತಾ ಯಾರು ದೇಹವನ್ನ ತ್ಯಜಿಸ್ತಾರೋ ಅವರು ಪರಮಗತಿಯಾದಂತಹ ನನ್ನನ್ನ ತಲುಪ್ತಾರೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಸೊ ಇವತ್ತು ಕೂಡ ನಾನೇ ನಿಮ್ಗೆ ಹೇಳುವಂತದ್ದು. ಯಾರಿದ್ದಾರೆ ಫಸ್ಟ್? ನಾನು ಯಾರಿಗೆ ಹೇಳ್ತೇನೆ ಅವ್ರು ಅದ್ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಹೇಗೆ ನಾನು ಅಸೆಂಡಿಂಗ್ ಅಲ್ಲಿ ಹೇಳಿದಿನಲ್ಲ, ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಅವ್ರದಾದ್ಮೇಲೆ ನೋಡ್ಕೊಂಡು ನೀವು ಹೇಳಿ. ಸೊ ನಾನು ಲಾಸ್ಟ್ ಹೆಸರು ತಗೊಂಡವರು ಫಸ್ಟ್ ಹೇಳೋದು ಬೇಡ. ಯಾರ್ದು ಫಸ್ಟ್ ತಗೊಂಡಿರ್ತಾನೋ ಅವ್ರು ಹೇಳಿ. ಸೊ ಈಗ AP ಸುಮಿತ್ರಮ್ಮ, D ಮಲಜಮ್ಮ, ಡಾಕ್ಟರ್ M ಕೃಷ್ಣಮೂರ್ತಿ, ಗಾಯತ್ರಿ R, ಗೀತಾ M ಕನ್ನಡ. ಇವ್ರು ಇಷ್ಟು ಜನ ಹೇಳಿ ಮಾತಾಜಿ, ಒಬ್ರಾದ್ಮೇಲೆ ಒಬ್ರು. ಹರೇ ಕೃಷ್ಣ. ಶ್ಲೋಕ 13. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ
ಯಾತಿ ಪರಮಾಂ ಗತಿಂ. ತಪ್ಪೋದನ್ನ ಮಾತಾಜಿ. ಏನು ವೆರಿ ನೈಸ್, ಓಮಿತಿ ಅಂತ ವೆರಿ ನೈಸ್, ಹೇಳಿದ್ರೆ ಮರ್ತೇ ಹೋಗ್ಬಿಟ್ಟೆ ವೆರಿ ನಾನು. ನೈಸ್. ಓಮಿತಿ. ಇಲ್ಲ, ಎಲ್ಲಿ ತಪ್ಪಿಲ್ಲ. ಇಲ್ಲಿ ಯಹ್ ಅಂತ ಹೇಳಿದ್ರಲ್ಲ, ಅದು ಕೂಡ ಕರೆಕ್ಟ್ ಇದೆ. ಸಹ್ ಅಂತ ಹೇಳಿದ್ರೆ ಅದು ಕೂಡ ಕರೆಕ್ಟ್ ಇದೆ. ವೆರಿ ನೈಸ್. ಥ್ಯಾಂಕ್ ಯು ಮಾತಾಜಿ. ಶ್ಲೋಕ 13. ಓಂ ಮಿಥ್ಯಾಕ್ಷರಂ ಬ್ರಹ್ಮಂ ವ್ಯಾಹರನ್ ಮಮಾನುಸ್ಮರನ್ ಯಂ ಪ್ರಯಾತಿ ತ್ಯಜಿನ್ ದೇಹಂ ಸಾಯತಿ ಪರಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ನೀವು ಏನ್ ಮಾಡಿ ಮಾತಾಜಿ, ಇದು ಆ ಸ್ವರ ಕೂಡಿದ್ಯಾ, ಏನ್ ಕೂಡಿದ ನೋಡ್ಕೊಳ್ಳಿ. ಮಾಮನುಸ್ಮರನ್, ಮಾಮನುಸ್ಮರನ್, ಮಾ ಇದೆಯಲ್ಲ ಅಲ್ಲಿ, ಅದ್ ಒಂದು. ಮತ್ತೆ ಇಲ್ಲಿ ಸ ಯಾತಿ ಯತಿ ಅಂತ ಹೇಳ್ತೀರಾ ನೀವು, ಅದು ಆ ಸ್ವರ ಉಚ್ಚಾರಣೆನೆ ಮಾಡಲ್ಲ ನೀವು. ಯಾಕೆ ಮಾತಾಜಿ ಬಿಟ್ಬಿಡ್ತೀರಾ ಅದನ್ನ? ಆ ಸ್ವರ ಇಷ್ಟ ಆಗಲ್ವಾ ನಿಮ್ಗೆ? ಏನೋ ಉಚ್ಚಾರಣೆ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲ ಮಾತಾಜಿ, ಎಲ್ಲ ತುಂಬಾ ಚೆನ್ನಾಗಿದೆ ನಿಮ್ ಉಚ್ಚಾರಣೆ, ತುಂಬಾ ಚೆನ್ನಾಗಿದೆ. ಬಟ್ ನೀವು ಗಮನ ಕೊಡ್ತಾ ಇಲ್ಲ ಅಲ್ಲಿ. ನೀವು ಸ್ಲೋ ಆಗಿ ಹೇಳಿ, ಏನು ಗಡಿಬಿಡಿ ಇಲ್ಲ. ನಾವು ಇದು ಒಂದು ಶ್ಲೋಕ ಕಡಿಮೆ ಮಾಡೋಣ ಇವತ್ತು, ಬಟ್ ಅದನ್ನ ನೀವು ಸ್ಲೋ ಆಗಿ ಹೋಗಿ. ಸೊ ನೋಡಿ, ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಅಲ್ಲ, ಮಾ ಇದೆ, ಅದೊಂದು ನೀವು ಮಾನುಸ್ಮರ ಹೀಗೆ ಹೇಳ್ತೀರಾ. ಮತ್ತೆ ಇಲ್ಲಿ ಸ ಯಾತಿ ಸಯತಿ ಅಂತ ಹೇಳ್ತೀರಾ. ಆ ಸ್ವರವನ್ನ ಬಿಟ್ಬಿಡ್ತೀರಾ ನೀವು. ಈಗಷ್ಟೇ ಅಲ್ಲ, ನಾನು ಗಮನಿಸ್ತಾ ಇದ್ದೇನೆ ಅಷ್ಟೇ. ಬಟ್ ನಿಮ್ಮ ಪ್ರೊನೌನ್ಸಿಯೇಷನ್ ತುಂಬಾ ಚೆನ್ನಾಗಿದೆ ಮಾತಾಜಿ. ಅದ್ರಲ್ಲಿ ಏನೂ ಇದಿಲ್ಲ. ಅದೊಂದು ಗಮನ ಹರಿಸಿ ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನು ಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಾ ಯಾತಿ ಪರಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಹರೇ ಕೃಷ್ಣ. ಸರಿ, ಮತ್ತೆ ಇದು ಸಯಾತಿ ಕೂಡ್ಸ್ಬೇಡಿ, ಸ ಯಾತಿ, ಸಹ ಯಾತು. ಅವ್ರು ಹೇಳಿದ್ರು ನೋಡಿ, ಫಸ್ಟ್ ಹೇಳುವಾಗ ಸ, ಅಲ್ಲಿ ಸ್ವರ ಬರುತ್ತೆ, ಅಲ್ಲಿ ಸ್ವರ ಇದು ವಿಸರ್ಗ ಬರುತ್ತೆ, ವಿಸರ್ಗ ಇಲ್ಲ ಅಲ್ಲಿ. ವಿಸರ್ಗ ಇದ್ರೆ ಅಲ್ಲಿ ನಾವು ಸ್ವಲ್ಪ ಉಚ್ಚಾರಣೆ ಮಾಡ್ತೇವೆ, ಸಹ ಯಾತಿ ಪರಮಾಂ ಗತಿ. ಸರಿ ಇದೆ. ನೆಕ್ಸ್ಟ್ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4. ಆಯ್ತು, ಒಂದು ನಿಮಿಷ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 14ನೇ ಶ್ಲೋಕ. ಅನನ್ಯ ಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆ ಈ ತರ ಬರುತ್ತೆ, ಅನನ್ಯ ಚೇತಾಹ. ಸೊ ಕೂಡಿನೇ ಇರುವಂತದ್ದು ಪದ. ಬಟ್ ಅನನ್ಯ ಅಂದ್ರೆ ಈ ಒಂದು ಬೇರೆ, ನ ಅನ್ಯ ಅಂತ ಹೇಳಿ ಕರೀತಾರೆ.
ಸೊ ಬೇರೆ ಯಾವ್ದ್ರಲ್ಲಿಯೂ ಇಲ್ಲ ಅಂತ ಹೇಳಿ. ಏನಿಲ್ಲ ಮನಸ್ಸಿನಲ್ಲಿ, ಬೇರೆ ಯಾವುದ್ರಲ್ಲಿಯೂ ಮನಸ್ಸಿಲ್ಲದೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಅನನ್ಯ ಚೇತಾಹ ಸತತಂ. ಬಟ್ ಇಲ್ಲಿ ಚೇತಾಹ ಅಲ್ಲಿ ವಿಸರ್ಗ ಇದೆ, ಹಾಗಾಗಿ ಅಲ್ಪವಾಗಿ ಉಚ್ಚರಿಸಬೇಕು. ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ. ಸುಲಭ ಅಲ್ಪವಾಗಿ ವಿಸರ್ಗ ಹೇಳಿ, ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಅನನ್ಯ ಚೇತ ಅಂದ್ರೆ ಬೇರೆ ಯಾವುದ್ರಲ್ಲಿಯೂ ಕೂಡ ಮನಸ್ಸಿಲ್ಲದೆ, ಮನಸ್ಸನ್ನ ನೆಡದೆ, ಸತತಂ ಅಂದ್ರೆ ಸದಾ, ಯೋ ಮಾಂ ಸ್ಮರತಿ ನಿತ್ಯಶಃ. ಯೋ ಮಾಂ, ಇಲ್ಲಿ ಯಹ ಮಾಂ ಅಂತ ಹೇಳ್ತಾರೆ. ಯಹ ಅಂದ್ರೆ ಯಾರು, ಮಾಂ ಅಂದ್ರೆ ನನ್ನನ್ನ, ಸ್ಮರತಿ ಅಂದ್ರೆ ಸ್ಮರಿಸುತ್ತಾರೋ, ನಿತ್ಯಶಃ ಅಂದ್ರೆ ನಿರಂತರವಾಗಿ, ತಸ್ಯಾಹಂ ಸುಲಭ ಪಾರ್ಥ. ತಸ್ಯ ಅಹಂ ಸುಲಭ ಅಂತ, ತಸ್ಯಾಹಂ ಅಂದ್ರೆ ತಸ್ಯ ಅಹಂ ಬಿಡಿಸಿದಾಗ ತಸ್ಯ ಅಹಂ. ತಸ್ಯ ಅಹಂ ಅಂದ್ರೆ ತಸ್ಯ ಅಂದ್ರೆ ಅವನಿಗೆ, ಅಹಂ ಅಂದ್ರೆ ನಾನು. ಸೊ ಅವನಿಗೆ ನಾನು ಸುಲಭ ಅಂದ್ರೆ ಸುಲಭವಾಗಿ ಲಭ್ಯವಾಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಸುಲಭವಾಗಿ ಲಭ್ಯ ಆಗ್ತಾನೆ. ಆಮೇಲೆ ಪಾರ್ಥ ತೃತೀಯ ಮಗ. ಆಮೇಲೆ ನಿತ್ಯಯುಕ್ತಸ್ಯ ಯೋಗಿನಃ. ಸೊ ನಿತ್ಯಯುಕ್ತ, ನಿತ್ಯ ಅಂದ್ರೆ ಸದಾ, ಯುಕ್ತಸ್ಯ ಅಂದ್ರೆ ಯುಕ್ತನಾಗುವಂಥದ್ದು ಅಥವಾ ನಿರತನಾಗುವಂಥದ್ದು ಅಂತ ಹೇಳಿ. ಸದಾ ನಿರತನಾಗುವಂಥ, ಯೋಗಿನಃ ಅಂದ್ರೆ ಯೋಗಿಗೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಸೊ ಹೀಗೆ ಇದ್ರ ಒಂದು ಏನ್ ಅರ್ಥ ಬರುತ್ತೆ ಅಂದ್ರೆ, ಓ ಪಾರ್ಥ, ಯಾರು ಸದಾ ನನ್ನನ್ನೇ ಸ್ಮರಿಸ್ತಾರೋ, ಬೇರೆ ಯಾವುದ್ರಲ್ಲಿಯೂ ಮನಸ್ಸನ್ನ ಹರಿಸೋದಿಲ್ವೋ ಅಥವಾ ಮನಸ್ಸನ್ನ ನೆಡೋದಿಲ್ವೋ, ಅವರಿಗೆ ನಾನು ಸುಲಭವಾಗಿ ಸಿಗ್ತೇನೆ ಅಂತ ಹೇಳ್ತಾರೆ. ಸರಿ, ಅದ್ರ ನೆಕ್ಸ್ಟ್ ಅವ್ರು ಹೇಳಿ, ಅವ್ರ ಹೆಸರು ಗೀತಾ ಆರ್ ಕೋಡಿಕಲ್ ಮಾತಾಜಿ, ಹರಿಣಿ ಮಾತಾಜಿ, ಜ್ಯೋತಿ ಅನಂತ ಕುಲಕರ್ಣಿ, ರಾಜೇಶ್ವರಿ ಮಾತಾಜಿ. ಇಷ್ಟು ಜನರು ಹೇಳಿ ಆಯ್ತು, ಒಬ್ರಾದ್ಮೇಲೆ ಒಬ್ರು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಶ್ಲೋಕ 14. ಹರೇ ಕೃಷ್ಣ. ನಿಮ್ದು ಹೇಳುವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್, ಅವ್ರು ಹೇಳಿದ್ದು ಕೇಳ್ಸಲ್ಲ. ಹೇಳಿ ಮಾತಾಜಿ. ಹೇಳ್ಬೇಕು ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ ಬೇಡ 14. ಬೇಡ, ಕೇಳ್ಸಿತ್ತು, ಸರಿ ಇದೆ ಸರಿ ಇದೆ. ಇಲ್ಲ ಇಲ್ಲ, ನೀವು ಹೇಳಿ ಸರಿ ಇದೆ ಮಾತಾಜಿ. ಶ್ಲೋಕ ಹರಿಣಿ ಮಾತಾಜಿ. 14. ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ 14. ಹರೇ ಕೃಷ್ಣ ಮಾತಾಜಿ. ಅನನ್ಯ ಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಂ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಅನನ್ಯ ಚೇತಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 15ನೇ ಶ್ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಮಾಂ ಉಪೇತ್ಯ, ಈ ಮಾಂ ಉಪೇತ್ಯ ಅನ್ನೋದನ್ನ ಬಿಡಿಸಿದಾಗ ಮಾಂ ಉಪೇತ್ಯ ಅಂತ ಆಗುತ್ತೆ. ಅದೇನು ಮೂ ಇದೆ ಅಲ್ಲ, ವ್ಯಂಜನಾಗಿ ಹಿಂದಿನ ಪದಕ್ಕೆ ಹೋಗುತ್ತೆ. ಅದಕ್ಕಿರುವಂತ ಸ್ವರ ಮ ಪ್ಲಸ್ ಉ ಮೂ, ಸ್ವರ ಮಾತ್ರ ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಮಾಂ ಉಪೇತ್ಯ ಕೂಡಿ ಮಾಮುಪೇತ್ಯ ಆಗತ್ತೆ ಅಲ್ಲ. ಮಾಮುಪೇತ್ಯ ಪುನರ್ಜನ್ಮ, ಅರ್ಕಾವಳಿದೆ ಅಲ್ಲಿ ನೋಡಿ, ನಕ್ಕೆ ಮಾವತ್ತಿದೆ. ಪುನರ್ಜನ್ಮ ದುಃಖಾಲಯಂ, ಇದು ದುಃಖಾಲಯಂ ಶಾಶ್ವತಂ ಅಂತ ಪೂರ್ಣ ಕಾಣಿಸ್ತಾ ಇದೆ. ಬಟ್ ಇದನ್ನ ಬಿಡಿಸಿದಾಗ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ. ಅಲ್ಲಿ ನೀವು ಮ ಆದ್ಮೇಲೆ ಹಚ್ಬೇಕು, ಒಂದು ಆಡ್ ಮಾಡ್ಬೇಕಷ್ಟೇ. ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ. ನಾಪ್ನುವಂತಿ ಯಾಕೆ ಹೇಳ್ತಾರೆ ಅಂದ್ರೆ, ನ ಆಪ್ನುವಂತಿ ಕೂಡಿ ನಾಪ್ನುವಂತಿ ಆಗುತ್ತೆ. ನ ಆಪ್ನುವಂತಿ ಹಾಗೂನು ಹೇಳ್ಬೋದು. ನ ಆಪ್ನುವಂತಿ ಮಹಾತ್ಮಾನಃ, ಮಹಾನ್ ಆತ್ಮ ಮಹಾತ್ಮ. ಸಂಸಿದ್ಧಿಂ ಪರಮಾಂ ಗತಾಃ,
ಸೊ ಸರಳವಾಗಿದೆ ನಿಮ್ಗೆ, ಎಲ್ರು ಹೇಳ್ಬೋದು. ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಮಾಂ ಉಪೇತ್ಯ. ಮಾಂ ಉಪೇತ್ಯ ಅಂತಂದ್ರೆ, ಮಾಮ್ ಅಂದ್ರೆ ಭಗವಂತ ಹೇಳ್ತಾ ಇರೋದು ನನ್ನ, ಉಪೇತ್ಯ ಅಂತಂದ್ರೆ ಹೊಂದುವಂಥದ್ದು ಅಂತ ಹೇಳಿ. ಭಗವಂತನ ಹೊಂದುವಂಥದ್ದು ಎಲ್ಲಿ? ಅವನ ಧಾಮದಲ್ಲಿ ಅಲ್ಲ. ಹಾಗಾಗಿ ನನ್ನ ಧಾಮವನ್ನ ತಲುಪಿದವರು ಅಂತ ಹೇಳ್ತಾ ಇದ್ದಾರೆ. ಸೊ ಭಗವಂತನ ಧಾಮ ತಲುಪಿದವರಿಗೆ ಏನಿರಲ್ಲ? ಪುನರ್ಜನ್ಮ. ಪುನರ್ಜನ್ಮವನ್ನು, ಮತ್ತೆ ದುಃಖಾಲಯಂ ಅಶಾಶ್ವತಂ. ದುಃಖಾಲಯಂ ಅಂದ್ರೆ ದುಃಖಭರಿತ ಲೋಕವನ್ನ, ಅಶಾಶ್ವತಂ ಅಂದ್ರೆ ಅಶಾಶ್ವತವಾದ ಲೋಕವನ್ನ ನ ಆಪ್ನುವಂತಿ. ನ ಆಪ್ನುವಂತಿ ಅಂದ್ರೆ ಪಡೆಯೋದಿಲ್ಲ ಅಂತ. ಆಮೇಲೆ ಮಹಾತ್ಮಾನಃ, ಯಾರು ಪಡೆಯೋದಿಲ್ಲ? ಮಹಾತ್ಮರು, ಮಹಾತ್ಮಾನಃ. ಸಂಸಿದ್ಧಿಂ ಪರಮಾಂ ಗತಾಹ. ಸಂಸಿದ್ಧಿಂ ಅಂದ್ರೆ ಪರಿಪೂರ್ಣತೆಯನ್ನ, ಪರಿಪೂರ್ಣತೆಯನ್ನ ಅವರು ಪರಮಾಂ ಅಂದ್ರೆ ಪರಮ, ಗತಾಹ ಅಂದ್ರೆ ತಲುಪ್ತಾರೆ ಅಂತ. ಪರಿಪೂರ್ಣವಾದಂಥ ಅಂತಿಮವಾದಂಥ ಗತಿಯನ್ನ ಅವರು ತಲುಪ್ತಾರೆ ಅಂತ, ಅಥವಾ ಸಿದ್ಧಿಯನ್ನ ಅವರು ತಲುಪ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಇದ್ರ ಒಂದು ಒಟ್ಟಾರೆ ಅರ್ಥ ಏನು ಕೊಡುತ್ತೆ ಅಂದ್ರೆ, ಮಹಾತ್ಮರು, ಯಾರು ಮಹಾತ್ಮರಾಗಿರ್ತಾರೋ ಅವರು ನನ್ನ ಧಾಮವನ್ನ ತಲುಪಿದ ಮೇಲೆ, ನನ್ ಕಡೆ ಬಂದ ಮೇಲೆ ಅವರು ಈ ದುಃಖಮಯವಾದಂಥ ಶಾಶ್ವತವಾದಂಥ ಲೋಕಕ್ಕೆ ಮತ್ತೆ ಬರೋದಿಲ್ಲ. ಸೊ ಹಾಗಾದ್ರೆ ಎಲ್ಲಿ ಹೋಗ್ತಾರೆ? ಅವರು ಪರಮ ಸಿದ್ಧಿಯನ್ನ ತಲುಪ್ತಾರೆ, ಯಾಕಂದ್ರೆ ಅವ್ರು ನನ್ನ ಲೋಕಕ್ಕೆ ಬಂದಿರ್ತಾರೆ ಅಂತ ಹೇಳಿ ಭಗವಂತ ಹೇಳ್ತಾರೆ ಅಂತದ್ದು. ಹರೇ ಕೃಷ್ಣ. ಇಲ್ಲಿ ಲಾಸ್ಟ್ ಯಾರಾಗಿದ್ರು? ರಾಜೇಶ್ವರಿ ಮಾತಾಜಿ ಅಲ್ಲ? ಹೌದು ಮಾತಾಜಿ. ಸರಿ ಸರಿ. ಈಗ ಸೌಮ್ಯಶ್ರೀ, ಕಾಂತಾಮಣಿ, ಲಲಿತಾ ಆರ್ ಪೂಜಾರಿ, ಲಲಿತಾ, ಮಂಜುಳಾ ಎ ಮಾತಾಜಿ, ಇಷ್ಟು ಮಾತಾಜಿಗಳು ಹೇಳಿ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ಬರು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಸ್ವಲ್ಪ ವಿಸರ್ಗ ನೀವು ಬಿಡ್ತಾ ಇದ್ದೀರಾ, ವಿಸರ್ಗದ ಉಚ್ಚಾರಣವನ್ನ ಗಮನಿಸಿ ಸೌಮ್ಯಶ್ರೀ ಮಾತಾಜಿ. ಇದು ಮಹಾತ್ಮಾನಃ, ಅಲ್ಲಿ ಹ, ಯಾವಾಗ್ಲೂ ವಿಸರ್ಗದ ಉಚ್ಚಾರಣೆ ಹ ಆಗಿರುತ್ತೆ. ಅಲ್ಲಿ ಸ್ವರ ಅ ಇದ್ರೆ ಹ ಬರುತ್ತೆ, ಸ್ವರ ಹೇಗಿರುತ್ತೋ ಹಾಗೇನೆ ಹ ಉಚ್ಚಾರಣೆ ಆಗತ್ತೆ. ಸ್ವರ ಆ ಇದ್ರೆ ಹ ಉಚ್ಚಾರಣೆ ಆಗತ್ತೆ ಅಲ್ಲ. ಇಲ್ಲಿ ನೋಡಿ, ಮಹಾತ್ಮಾನಃ, ಆಮೇಲೆ ಕೊನೆಗೆ ಗತಾಹ. ಮಹಾತ್ಮಾನಃ ಗತಾಹ. ಸರಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ಮಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾಮುಪೇತ್ಯ ಪುನರ್ಜನ್ಮ ಕಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಆದ್ರಲ್ಲ ಎಲ್ರು ಕೂಡ? ಮಾತಾಜಿ ಆಯ್ತು. ಮಂಜುಳಾ ಮಾತಾಜಿ ನೀವೇ ಲಾಸ್ಟ್ ಅಲ್ಲ? ನಾನೇ ಲಾಸ್ಟ್. ಸರಿ. ಹಾ ಮಾತಾಜಿ ಸ್ವಲ್ಪ ಗಮನಿಸಿ. ಲಲಿತಾ ಮಾತಾಜಿ. ನೋಡ್ತೀನಿ. ಸರಿ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 16ನೇ ಶ್ಲೋಕ. ಆ ಬ್ರಹ್ಮ ಭುವನಾಲ್ಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಸೊ ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಆ ಬ್ರಹ್ಮ ಭುವನಾತ್ ಅಂತ ಹೇಳ್ತಾರೆ. ಆ ಬ್ರಹ್ಮ ಭುವನಾಲ್ಲೋಕಾಃ ಕೂಡಿನೂ ಹೇಳ್ಬೋದು. ಅದನ್ನ ಬಿಡಿಸಿದ್ರೆ ಆ ಬ್ರಹ್ಮ ಭುವನಾತ್ ಲೋಕಾಹ ಅಂತ ಹೇಳ್ತಾರೆ. ಭುವನಾತ್ ಅಂತ ಬರುತ್ತೆ ಅಲ್ಲಿ. ಭುವನಾತ್ ಲೋಕಾಹ ನ ಹೋಗಿ ಅಲ್ಲಿ ಆಗತ್ತೆ. ಆ ಬ್ರಹ್ಮ ಭುವನಾತ್ ಲೋಕಾಹ ಹೀಗೆ ಹೇಳಿಕ್ ಬಲ್ದೇ ಇರೋರು ಕೂಡಿಸಿ ಹೇಳೋರು ಕೂಡಿ ಹೇಳ್ಬೋದು. ಪುನರಾವರ್ತಿನೋರ್ಜುನ ಅಂತ.
ಪುನರಾವರ್ತಿನೋ ಅರ್ಜುನ ಪುನಃ ಆವರ್ತಿನಃ ಅಂತ ಹೇಳ್ತಾರೆ. ಪುನಃ ಆವರ್ತಿನಃ ಅರ್ಜುನ ಅನ್ನುವಂಥ 3 ಪದಗಳು ಸೇರಿದೆ ಇಲ್ಲಿ. ಪುನರಾವರ್ತಿನೋ ಅರ್ಜುನ ಕೂಡಿನೂ ಹೇಳ್ಬೋದು ನೀವು. ಮಾಮುಪೇತ್ಯ, ಮಾಮುಪೇತ್ಯ ಬಿಡಿಸಿದಾಗ ಮಾಮ್ ಉಪೇತ್ಯ ಹಿಂದಿನ ಒಂದು ಶ್ಲೋಕದಲ್ಲಿ ಇತ್ತು. ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಸೊ ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ಆ ಬ್ರಹ್ಮ ಭುವನಾತ್, ಆ ಬ್ರಹ್ಮ ಭುವನಾತ್ ಲೋಕಾಹ ಅಂದ್ರೆ ಎಲ್ಲ ಲೋಕಗಳಲ್ಲಿಯೂ ಕೂಡ ಎಲ್ಲಾ ಲೋಕಗಳು ಅಂದ್ರೆ ಬ್ರಹ್ಮಲೋಕದವರೆಗೂನು ಅಂತಾರೆ. ಆ ಬ್ರಹ್ಮ ಭುವನಾತ್ ಅಂದ್ರೆ ಬ್ರಹ್ಮಲೋಕದವರೆಗೂ. ಮತ್ತೆ ಲೋಕಾಹ, ಲೋಕ ಅಂದ್ರೆ ಒಂದು, ಲೋಕಾಹ ಅಂದ್ರೆ ಎಲ್ಲ ಲೋಕಗಳು. ಪುನರಾವರ್ತಿನಃ, ಪುನರಾವರ್ತಿನ ಅಂತಂದ್ರೆ ಇವು ಹಿಂದಿರುಗುವಂಥದ್ದು ಅಥವಾ ಪುನಃ ಮರಳುವಂಥದ್ದು ಅಂತ ಹೇಳಿ. ಅರ್ಜುನ ಪುನಃ ಮರಳುವಂಥದ್ದು ಅರ್ಜುನ. ಮಾಮುಪೇತ್ಯ ತು ಕೌಂತೇಯ, ಮಾಮುಪೇತ್ಯ ಅಂದ್ರೆ ಮಾಮ್ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ತು ಅಂತ ಅನ್ನುವಂಥ ಪದವನ್ನ ಇಲ್ಲಿ ಬಳಸಿದ್ದಾರೆ. ತು ಅನ್ನುವಂಥ ಪದ ಲಾಸ್ಟ್ ಇದೆ, ಹಾಗಾಗಿ ಲಾಸ್ಟ್ ಅಲ್ಲ, ಮಧ್ಯದಲ್ಲಿ ಮಾಮುಪೇತ್ಯ ತು ಅಂತ ಇದೆ. ತು ಅಂದ್ರೆ ಆದ್ರೆ, ಮಾಮುಪೇತ್ಯ ಅಂದ ಹಾಗೆ. ಮಾಮ್ ಅಂದ್ರೆ ನನ್ನನ್ನ ತಲುಪಿದ್ರೆ, ಆದ್ರೆ ನನ್ನನ್ನು ತಲುಪಿದ್ರೆ, ಕೌಂತೇಯ ಓ ಕುಂತಿಪುತ್ರ ನಾದಾರ್ಜುನನೇ, ಪುನರ್ಜನ್ಮ ನ ವಿದ್ಯತೆ. ಸೊ ನೀನೇನಾದ್ರು ನನ್ನನ್ನ ತಲುಪಿದ್ರೆ ಪುನರ್ಜನ್ಮ ನ ವಿದ್ಯತೆ. ವಿದ್ಯತೆ ಅಂದ್ರೆ ಇರುವುದಿಲ್ಲ ಅಥವಾ ಎಂದಿಗೂ ಅದು ಬರೋದಿಲ್ಲ ಅಂತ. ಸೊ ಪುನರ್ಜನ್ಮ ನಿನಗೆ ಇಲ್ಲ ಅಂತ ಹೇಳಿ. ಸೊ ಭಗವಂತ ಇಲ್ಲಿ ಪೂರ್ಣ ಹೇಳ್ತಾ ಇರುವಂತದ್ದು, ಓ ಅರ್ಜುನ, ಬ್ರಹ್ಮಲೋಕದವರೆಗೂ ಎಲ್ಲಾ ಲೋಕಗಳಲ್ಲಿಯೂ ಕೂಡ ಪುನರ್ಜನ್ಮ ಇದೆ, ಆದ್ರೆ ನನ್ನ ಧಾಮವನ್ನ ನೀನೇನಾದ್ರೂ ತಲುಪಿದ್ರೆ ನಿನಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಬರ್ತಾರೆ? ನಿರ್ಮಲಾ ಮಾತಾಜಿ, ಪಾರ್ವತಿ, ಪ್ರಿಯಾಂಕಾ, ರಾಜಲಕ್ಷ್ಮಿ, ಶೋಭಾ ಭಟ್. ನಿರ್ಮಲಾ ಮಾತಾಜಿ ಹೇಳ್ತೇನೆ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಮಾಮುಪೇತ್ಯ ತು ಕೌಂತೇಯ. ಪ್ರೇ ಮಾತಾಜಿ. ಪೇ ಮಾತಾಜಿ. ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅಲ್ಲಿ ನೀವು ಗ್ಯಾಪ್ ಕೊಡಿ. ಗ್ಯಾಪ್ ಕೊಡದೇ ಇದ್ರೆ ನಿಮ್ಗೆ ಗೊಂದಲ ಆಗುತ್ತೆ. ಮಾಮುಪೇತ್ಯ ತು ಕೌಂತೇಯ. ತು ಅನ್ನುವಂತ ಪದ ಸಪರೇಟ್ ಪದ ಅದು. ಮಾಮುಪೇತ್ಯ ತು ಕೌಂತೇಯ. ಸರಿ, ಈಗ ಸರಿ ಬಂತು ನೋಡಿ. ಪ್ರಿಯಾಂಕಾ ಜುಟೂರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆ ಬ್ರಹ್ಮ ಭುವನ ಲೋಕಃ ಪುನರ್ ಆವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿರ್ನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಪುನರಾವರ್ತಿನೋರ್ಜುನ ಅಷ್ಟೇ ಮಾತಾಜಿ. ಮತ್ತೆ ಅಲ್ಲಿ ಒಂದು ಅರ್ಕವಳಿ ಬರಲ್ಲ. ಪುನರಾವರ್ತಿ ಒಂದೇ ಅರ್ಕವಳಿ ಇದೆ. ಓಕೆ ಮಾತಾಜಿ. ಅದೊಂದ್ ಲೈನ್ ಹೇಳಿ. ಪುನರಾವರ್ತಿನೋರ್ಜುನ. ಸರಿ ಆಯ್ತು ಮಾತಾಜಿ, ಆಯ್ತು. ಸರಿ ಮಾತಾಜಿ. ಇಲ್ಲಿ ಇನ್ನೊಬ್ರು ಹೇಳಿದ್ರು ಅವ್ರ ಮಾತಾಜಿ, ನನ್ಗೆ ಹೆಸರು ಗೊತ್ತಾಗ್ಲಿಲ್ಲ. ಪುನಃ ಆವರ್ತಿನ ನೋರ್ಜುನ ಅಂತ ಹೇಳಿದ್ರು. ಸೊ ಹಾಗೆ ಇಲ್ಲಿ ನೀವು ಬಿಡಿಸಿದಾಗ ಹಾಗೆ ಹೇಳ್ಬೇಡಿ. ನೀವು ಸಪೋಸ್ ಒಂದ್ ವೇಳೆ ಬಿಡಿಸಿದ್ರೆ ಪುನಃ ಆವರ್ತಿನ
ಅರ್ಜುನ ಬರುತ್ತೆ. ಮತ್ತೆ ಬಿಡಿಸಿದರೆ ಮತ್ತೆ ಅಲ್ಲಿ ಅರ್ಜುನ ಆಗ್ತಿದೆ, ನೋರ್ಜುನ ಆಗಲ್ಲ. ಪುನಃ ಆವರ್ತಿನ ಅರ್ಜುನ. ಸರಿ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 17ನೇ ಶ್ಲೋಕ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋರಾತ್ರ ವಿದೋ ಜನಾಃ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಸಹಸ್ರ ಯುಗ ಪರ್ಯಂತಂ. ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಸಹಸ್ರ, ಯುಗ ಮತ್ತೆ ಪರ್ಯಂತಂ ಅಂತ. ಸೊ ಇದು ನಿಮ್ಗೆ ಸರಳವಾಗಿ ಆಗುತ್ತೆ. ಸಹಸ್ರ ಯುಗ ಪರ್ಯಂತ, ಮತ್ತೆ ಇಲ್ಲೇನು ಬಿಡಿಸೋದೇನು ಇಲ್ಲ. ಸಹಸ್ರ ಯುಗ ಪರ್ಯಂತಂ. ಅಹರ್ಯದ್ ಭ್ರಮಣೋ ವಿದುಹು. ಅಹರ್ಯದ್, ಅಲ್ಲಿ ವ್ಯಂಜನ ಇದೆ, ವ್ಯಂಜನ ಗಮನಿಸಿ ಅಲ್ಪವಾಗಿ ಹೇಳ್ಬೇಕು. ಅಹರ್ಯದ್ ಬ್ರಹ್ಮಣೋ, ಬ್ರಹ್ಮಣೋ ಅಲ್ಲ ಬ್ರಹ್ಮಣೋ. ಇಲ್ಲಿ ಎದೆಯಿಂದ ಹ ಉಚ್ಚಾರಣೆ ಬರ್ಬೇಕು ಬ್ರಹ್ಮದಲ್ಲಿ. ಸೊ ಹಾಗಾಗಿ ನಾವು ಮೊದಲು ಮ ಹೇಳಿದ್ರೆ ಎದೆಯಿಂದ ಹ ಉಚ್ಚಾರಣೆ ಬರುತ್ತೆ. ಹಾಗಾಗಿ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ. ಯುಗ ಸಹಸ್ರಾಂತಂ. ಸೊ ಇದು ಬಿಡಿಸಿದಾಗ ಯುಗ ಬೇರೆ, ಸಹಸ್ರಾಂತಾಂ ಬೇರೆ. ತೇಹೋ ರಾತ್ರ ವಿದೋ ಜನಾಹ. ಈ ತೇಹೋ ರಾತ್ರ ವಿದೋ ಅದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ತೇ ಅಹರಾತ್ರ ವಿದಹ ಅಂತ ಹೇಳಿ. ಸೊ ತೇ ಅಹರಾತ್ರ ವಿದಹ. ನೀವು ತೇ ಇಲ್ಲಿ ನೀವು ಹಾಗೆ ಹೇಳ್ಬೋದು, ತೇ ಅಹೋರಾತ್ರ ವಿದಹ ಅಂತ ಹೇಳ್ಬೋದು. ಇಲ್ಲಾಂದ್ರೆ ತೇಹೋ ರಾತ್ರ ವಿದೋ ಜನಾಹ. ವಿದೋ ಎಳಿಬೇಕು, ವಿದೋ ಜನಾಹ. ಸೊ ಇದ್ರ ಒಂದು ಅರ್ಥವನ್ನು ತಿಳ್ಕೊಂಡ್ ಬರೋಣ. ಸಹಸ್ರ ಯುಗ ಪರ್ಯಂತಂ. ಸಹಸ್ರ ಅಂದ್ರೆ ನಿಮ್ಗೆ ಗೊತ್ತು 1000, ಯುಗ ಅಂದ್ರೆ ಯುಗಗಳ, ಪರ್ಯಂತಂ ಅಂದ್ರೆ ಇರುವವರೆಗೂ ಅಂತ. ಈ ಸಹಸ್ರ 1000 ಯುಗಗಳ ಇರುವವರೆಗೂ ಕೂಡ ಅಹಹ ಇಲ್ಲಿ ಏನ್ ಹೇಳ್ತಾರೆ, ಅಹರ್ಯದ್. ಅಹರ್ಯದನ ಬಿಡಿಸಿದಾಗ ಅಹ ಯತ್ ಅಂತ ಬರುತ್ತೆ. ಯತ್ ಕೂಡಿದಾಗ ಅಹರ್ಯತ್, ಅಹರ್ಯದ್ ಅಂತ ಆಗುತ್ತೆ. ಅಹಹ ಅಂದ್ರೆ ಹಗಲು. ಯತ್ ಬ್ರಹ್ಮಣ ವಿದ್ಯತೆ. ಅಲ್ಲಿ ಅಹಹ ಅಂದ್ರೆ ಹಗಲು, ಯತ್ ಬ್ರಹ್ಮಣ ವಿದ್ಯತೆ. ವಿದುಹು ಅಂದ್ರೆ ವಿದ್ಯತೆನೂ ಕೂಡ ಆಗುತ್ತೆ. ಯಹ ಬ್ರಹ್ಮಣ ವಿದುಹು ಅಂದ್ರೆ ಅದು ಬ್ರಹ್ಮನಿಗೆ, ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮನ ಒಂದು ರಾತ್ರಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಅಂತ ಬರುತ್ತೆ 2ನೇ ಲೈನ್ ಅಲ್ಲಿ. ಇದು ಅಂತೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಸೊ ಹಗಲು ಅದು ಬ್ರಹ್ಮನಿಗೆ, 1000 ಯುಗಗಳ ಕಾಲವಿರೋವರೆಗೂ ಅದು ಹಗಲು, ಅದು ಬ್ರಹ್ಮನಿಗೆ. ರಾತ್ರಿ ಕೂಡ ಅಷ್ಟೇ ಇರುತ್ತೆ. ಏನಂತ, ಯುಗ ಸಹಸ್ರಾಂತ. ಯುಗ ಅಂದ್ರೆ ಮತ್ತೆ ಯುಗಗಳು ಎಷ್ಟಿರುತ್ತೆ, 1000 ಯುಗಗಳಷ್ಟು ಉದ್ದವಾದದ್ದು ಅಂತ. ಅಂದ್ರೆ ರಾತ್ರಿಯೂ ಕೂಡ 1000 ಯುಗಗಳಷ್ಟು ಉದ್ದವಾದದ್ದು. ಯಾರ್ದು, ಬ್ರಹ್ಮನದ್ದು. ತೇ ಅಹೋರಾತ್ರ ವಿಧ ಜನಾಹ. ತೇ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಅವರು ಅಂತ ಹೇಳಿ, ಅವರಿಗೆ. ತೇ ಅಹೋರಾತ್ರ. ಅಹಹ ರಾತ್ರ ಅಂತ ಕರೀತಾರೆ. ಅಹಹ ಅಂದ್ರೆ ಹಗಲು, ರಾತ್ರ ಅಂದ್ರೆ ರಾತ್ರಿಗಳು. ಹಗಲು ರಾತ್ರಿಗಳು ವಿಧ ಜನಾಹ. ಸೊ ವಿಧ ಅಂದ್ರೆ ತಿಳಿದವರು ಅಂತ. ಜನಾಹ ಅಂತಂದ್ರೆ ಜನರು ಅಂತ ಹೇಳ್ತಾ ಇರುವಂತ. ಹಗಲ ರಾತ್ರಿ ಚಕ್ರವನ್ನ ತಿಳಿದಂತಹ ಜನರು ಅಂತ ಹೇಳ್ತಾ ಇರುವಂತ. ಸೊ ಒಟ್ಟಾರೆ ಇದರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಈ ಸಹಸ್ರ ಯುಗ ಪರ್ಯಂತ ಅಹ ಯತ್ ಬ್ರಹ್ಮಣೋ ವಿದ್ಯತೆ ಅಂತ ಹೇಳ್ತಾರೆ 2 ಲೈನ್ ಕೂಡಿಸಿದ್ರೆ. ಅಂದ್ರೆ ಬ್ರಹ್ಮನ ಹಗಲು 1000 ಯುಗಗಳಷ್ಟು ಉದ್ದವಾಗಿರುತ್ತವೆ. ಇದು 2 ಲೈನ್ ಕೂಡಿಸಿದ್ರೆ ಒಂದು ಪದ, ಒಂದು ಸೆಂಟೆನ್ಸ್ ಆಗತ್ತೆ, ಒಂದು ವಾಕ್ಯ ಆಗತ್ತೆ. ಆಮೇಲೆ 3 ಮತ್ತು 4ನೇ ಲೈನು ರಾತ್ರಿಂ ಯುಗ ಸಹಸ್ರ ಅಂತ. ರಾತ್ರಿಂ ಯುಗ ಸಹಸ್ರ ಅಂತ ಅಂದ್ರೆ ಅವನ ರಾತ್ರಿ ಕೂಡ 1000 ಯುಗಗಳಷ್ಟು ಉದ್ದವಾಗಿರುತ್ತೆ. ತೇಹೋ ರಾತ್ರವಿದೋ ಜನಾಹ ಅಂದ್ರೆ ಈ ಚಕ್ರವನ್ನ ತಿಳಿದವನು, ಅಂದ್ರೆ ಹಗಲು ರಾತ್ರಿ ಒಂದು ಈ ಚಕ್ರ ಏನಿದೆಯಾ, ಆ ಚಕ್ರದ ಗಹನತೆಯನ್ನ ಅರಿತವನು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದು ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಬ್ರಹ್ಮನ ಒಂದು ಹಗಲು 1000 ಯುಗಗಳಷ್ಟು ಉದ್ದವಾಗಿದ್ದು, ಅವನ ರಾತ್ರಿಯೂ ಸಹ ಅಷ್ಟೇ 1000 ಯುಗಗಳಷ್ಟು ಉದ್ದವಾಗಿರುತ್ತೆ. ಮತ್ತೆ ಹಗಲು ಮತ್ತೆ ರಾತ್ರಿ ಈ ಒಂದು ಚಕ್ರದ ಈ ದೀರ್ಘತೆಯನ್ನ ತಿಳಿದವನು ನಿಜವಾದ ಯೋಗಿ ಅಥವಾ ನಿಜವಾದ ಯೋಗಜ್ಞ ಅಂತ ಇಲ್ಲಿ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ.
ಹರೇ ಕೃಷ್ಣ. ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವನಜಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿನೋದ್ ಬಿರಾದರ್ ಪ್ರಭುಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕೇಳಿಸ್ತಾ ಇಲ್ಲ ನಿಮ್ದು. ದೇಹೋ ರಾತ್ರಿ ಮಾತಾಜಿ ಕೇಳಿಸ್ತಾ ಇಲ್ವಾ? ಇಲ್ಲ ನನ್ಗೆ ಕೇಳಿಸ್ಲಿಲ್ಲ. ಮತ್ತೆ ನಂದೇನ್ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಮತ್ತೆ ಇಲ್ಲ, ನನಗ್ ಮಾತ್ರ ಕೇಳಿಸ್ಲಿಲ್ಲ. ಕೇಳಿಸಿಲ್ಲ. ಹಾ, ಓ ಅಂದ್ರೆ ನಿಮ್ದೇ ಪ್ರಾಬ್ಲಮ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇವರು ಶ್ರುತಿ ಮಾತಾಜಿ, ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ, ಆಮೇಲೆ ಹೇಳುವ್ರಿ ಅಂತ. ಅಷ್ಟರೊಳಗೆ ಮುಂದೆ ನೆಕ್ಸ್ಟ್ ಅವ್ರು ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ದೇಹೋ ರಾತ್ರಿ ವಿದೋ ಜನಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಸಹಸ್ರಾಂತಾಂ ತಾ ಇದೆಯಲ್ಲ ಅಲ್ಲಿ, ತಾಂ. ತೇಹೋ ರಾತ್ರಿ ಅಲ್ಲ, ತೇಹೋ ರಾತ್ರ ವಿದೋ. ಮಾತಾಜಿ ಕಣ್ಣ ಆಪರೇಷನ್ ಮಾಡಿಸ್ಬೇಕು. ಹೌದಾ, ಸರಿ ಸರಿ, ಇಟ್ಸ್ ಓಕೆ. ಹಾ ಮಾತಾಜಿ, ಅದನ್ನ ನೋಡ್ಕೊಳ್ಳಿ. ಹಾ, ಸರ್ವೈತ ಮಾತಾಜಿ. ನನಗೆ ಕೇಳಿಸ್ಲಿಲ್ಲ. ಇರ್ಲಿ ಮಾತಾಜಿ. ಕೇಳಿಸಿಲ್ಲ ಮಾತಾಜಿ. ಹಾ ಸರಿ ಸರಿ, ಇರ್ಲಿ ಬಿಡಿ ಮಾತಾಜಿ. ಹಾ, ಹೇಳಿರ್ತೀರಾ ಬಿಡಿ ಈಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ದೇಹೋ ರಾತ್ರವಿದೋ ಜನಃ. ಸರಿನಾ ಮಾತಾಜಿ? ಹಾ ಮಾತಾಜಿ, ಇಲ್ಲಿ ಜನ ಹ ಬರಲ್ಲ. ನಾನು ಹೇಳಿದ್ದೇನೆ, ವಿಸರ್ಗ ಇರುವಾಗ ಹ ಯಾವಾಗ್ಲೂನು ಹೇಗೆ ಹಿಂದಿನ ಪದ ಇರುತ್ತೋ ಹಾಗೆ ಉಚ್ಚಾರಣೆ ಆಗುತ್ತೆ. ಹಿಂದಿನ ಪದ ಏನಿದೆ, ವಿಸರ್ಗದ ಹಿಂದಿನ ಪದ ನಾ ಇದೆ ಅಲ್ಲ, ನಾಕ್ಕೆ ಯಾವ ಸ್ವರ ಕೂಡಿದೆ? ಆ ಕೂಡಿದೆ ಅಲ್ಲ. ಹಾಗಾಗಿ ನಾ, ನ ಪ್ಲಸ್ ಆ ನಾ ಹೇಳ್ತೇವೆ. ಹಾಗೆ ಈ ವಿಸರ್ಗ ಕೂಡ ಹ ಪ್ಲಸ್ ಆ ಹ ಆಗತ್ತೆ. ಸೊ ಜನಾಹ. ದೇಹೋ ರಾತ್ರವಿದೋ ಜನಃ. ಜನಾಹ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ದೇಹೋ ರಾತ್ರವಿದೋ ಜನಃ. ಹರೇ ಕೃಷ್ಣ ಮಾತಾಜಿ. ವಿನೋದ್ ಬಿರಾದರ್ ಪ್ರಭು. ನಂಗೆ ಶ್ಲೋಕ ಓದಕ್ ಬರಲ್ಲ ಮಾತಾಜಿ. ಟ್ರೈ ಮಾಡಿ. ಟ್ರೈ ಮಾಡಿ. ಶ್ಲೋಕ 17. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ದೇಹೋ ರಾತ್ರವಿದೋ ಜನಃ. ವೆರಿ ಗುಡ್ ಪ್ರಭುಜಿ, ವೆರಿ ನೈಸ್. ಯಾರು ಹೇಳಿದ್ರು ನಿಮ್ಗೆ ಶ್ಲೋಕ ಓದ್ಲಿಕ್ಕೆ ಬರಲ್ಲ ಅಂತ? ಯಾಕೆ ನೀವು ಕನ್ಕ್ಲೂಷನ್ ಬರ್ತೀರಾ? ಇಲ್ಲ ನಿಮ್ಮಷ್ಟಿಗೆ ಮಾತಾಜಿ, ನೀವು ಕನ್ಕ್ಲೂಷನ್ ಬರಬೇಡಿ. ಇಲ್ಲ ಮಾತಾಜಿ, ಒತ್ತಕ್ಷರ ಬರ್ತಾವಲ್ಲ, ಅವು ಓದಕ್ ಬರಲ್ಲ ನಂಗೆ. ಯಾರು ಹೇಳಿದ್ರು ನಿಮ್ಗೆ ಬರಲ್ಲ ಅಂತ? ನೀವೇ ಹೇಳ್ಕೊಳ್ತಾ ಇದೀರಾ ಹಾಗೆ. ನಮಗೂ ಕೂಡ ಬರಲ್ಲ. ನೀವು ಹಾಗೆ ಹೇಗೆ ಉಚ್ಚರಿಸಿದ್ರಲ್ಲ, ನಿಮ್ಮ ಹಾಗೆ ನನಗೂ ಕೂಡ ಬರಲ್ಲ. ವೆರಿ ನೈಸ್ ಪ್ರಭುಜಿ. ಸೊ ಹಾಗೆ ನಿಮ್ಮದಕ್ಕೆ ನೀವು ಕಮೆಂಟ್ ಮಾಡ್ಕೋಬೇಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಶ್ರುತಿ ಮಾತಾಜಿ ಹೇಳ್ತೀರಾ? ಮಾತಾಜಿ ಕೇಳಿಸ್ತಾ ಇದ್ದೇನೆ ಮಾತಾಜಿ. ಸರಿ, ಇಲ್ಲಿ ಇದು ವೈಫೈ ತುಂಬಾ ಪ್ರಾಬ್ಲಮ್ ಇದೆ ಮಾತಾಜಿ. ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಇದೆ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ಜನಃ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತು, ಸರಿ ಇದೆ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 18ನೇ ಶ್ಲೋಕ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೇವಾವ್ಯಕ್ತ ಸಂಜ್ಞಕೆ.
ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಅವ್ಯಕ್ತಾತ್, ಅವ್ಯಕ್ತಾತ್ ಅಂತ ಕರೀತಾರೆ. ಅವ್ಯಕ್ತಾತ್ ವ್ಯಕ್ತಯ ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ. ವ್ಯಕೆ ಯಾವತ್ತು ಕಕೆ ತವತ್ತಿದೆ. ವ್ಯಕ್ತಯ ಸ್ವಲ್ಪ ನೀವು ಉಚ್ಚಾರಣೆ ಮಾಡ್ಬೇಕು. ವ್ಯಕ್ತಯ ಸರ್ವಾಹ ಪ್ರಭವಂತ್ಯ ಹರಾಗಮೆ ಅಂತ ಹೇಳಿ ಅಲ್ಲಿದೆ. ಬಟ್ ಇದನ್ನ ಬಿಡಿಸಿದಾಗ ಏನಾಗುತ್ತೆ ಅಂದ್ರೆ 3 ಪದಗಳಾಗತ್ತೆ ಅಥವಾ 2 ಪದಗಳನ್ನ ನಾವು ಮಾಡ್ಬೋದು. ಪ್ರಭವಂತಿ ಅಹ ಆಗಮೆ ಅಂತ ಹೇಳ್ತಾರೆ. ಆಗಮೆ. ಸೊ ಇದನ್ನ ನೀವು ಹೀಗೆ ಬಿಡ್ಬೋದು. ಒಂದ್ ನಿಮಿಷ. ಇಲ್ಲಿ ಪ್ರಭವಂತಿ ಅಹ ಆಗಮೆ ಅಂತ ಹೇಳ್ಬಹುದು. ಪ್ರಭವಂತಿ ಅಹ ಆಗಮೆ ಅಂತ ಹೇಳಿ ನೀವು ಬಿಡಿಸಿ ಹೇಳ್ಬಹುದು. ಕೂಡಿ ಹೇಳೋರು ಪ್ರಭವಂತ್ಯ ಹರಾಗಮೆ ಅಂತ ಹೇಳ್ಬೋದು ಕೂಡಿ. ಮತ್ತೆ ನೆಕ್ಸ್ಟ್ ರಾತ್ರಿಯಾಗಮೆ. ರಾತ್ರಿಯಾಗಮೆ ಬಿಡಿಸಿದಾಗ ರಾತ್ರಿ ಆಗಮೆ ಅಂತ ಹೇಳ್ತಾರೆ. ರಾತ್ರಿ ಆಗಮೆ, ರಾತ್ರಿ ಆಗಮೆ ಪ್ರಲೀಯಂತೆ. ಅದೇ ಪದ ಬರುತ್ತೆ. ಆಮೇಲೆ ತತ್ರೇವಾವ್ಯಕ್ತ ಸಂಜ್ಞಕೆ. ಇದನ್ನ ಬಿಡಿಸಿದಾಗ ಇಲ್ಲಿ 4 ಪದಗಳಾಗತ್ತೆ. ತತ್ರ ಏವ ಅವ್ಯಕ್ತ ಸಂಜ್ಞಕೆ ಅಂತ. ಹಾಗಾಗಿ ತತ್ರ ಏವ ಅವ್ಯಕ್ತ ಸಂಜ್ಞಕೆ ಅಂತ ಹೇಳಿ ಕರೀತಾರೆ. ನೀವು ತತ್ರೇವಾವ್ಯಕ್ತ ಸಂಜ್ಞಕೆ ಹೇಳ್ಬೋದು. ತತ್ರೇವಾವ್ಯಕ್ತ ಒಂದು ಪದ ತಗೊಳ್ಳಿ, ಸಂಜ್ಞಕೆ 2ನೇ ಪದ ತಗೊಳ್ಳಿ. ಸೊ ಆತರ ನೀವು ಅದನ್ನ ಹೇಳ್ಬೋದು. ಸೊ ಇದ್ರ ಒಂದು ಒಟ್ಟಾರೆ ಪದದ ಅರ್ಥ ಏನು ಅಂತಂದ್ರೆ ಅವ್ಯಕ್ತಾತ್ ವ್ಯಕ್ತಯ ಸರ್ವ ಪ್ರಭವಂತಿ ಅಹರಾಗಮೆ. ಅಲ್ಲಿ ಹರಾಗಮೆ ಬರುತ್ತೆ, ಬಟ್ ಅಲ್ಲಿ ಉಚ್ಚಾರಣೆ ಆಗತ್ತೆ ಅಹರಾಗಮೆ ಅಂತ. ಅದರ ಅರ್ಥ ಈ ಬ್ರಹ್ಮನ ಒಂದು ಹಗಲು ಪ್ರಾರಂಭವಾದಾಗ ಎಲ್ಲಾ ಜೀವಿಗಳು ಅಪ್ರಕಟ ಸ್ಥಿತಿಯಲ್ಲಿ ಇರುತ್ತವೆ ಅಥವಾ ಅಪ್ರಕಟ ಸ್ಥಿತಿಯಿಂದ ಪ್ರತ್ಯಕ್ಷವಾಗ್ತವೆ ಅಂತ ಇಲ್ಲಿ ಹೇಳ್ತಾರೆ. ಅವ್ಯಕ್ತಾದ್ಯಕ್ತಯ. ಅವ್ಯಕ್ತ ಅಂತಂದ್ರೆ ಅಪ್ರಕಟವಾಗುವಂಥದ್ದು, ವ್ಯಕ್ತಯ ಅಂತಂದ್ರೆ ಪ್ರಕಟವಾಗುವಂಥದ್ದು, ಸರ್ವಾಹ ಅಂತಂದ್ರೆ ಯಾವುದು ಈ ಜೀವಿಗಳದ್ದು ಹೇಳ್ತಾ ಇರುವಂಥದ್ದು. ಪ್ರಭವಂತ್ಯ ಹರಾಗಮೆ. ಸೊ ಪ್ರಭವಂತಿ ಒಂದು ಅರ್ಥ ಏನು ಅಂದ್ರೆ ವ್ಯಕ್ತವಾಗುವಂಥದ್ದು ಪ್ರಭವಂತಿ ಅಂತ ಹೇಳ್ತಾರೆ. ಅಹರಾಗಮೆ ಅಂತಂದ್ರೆ ಹಗಲಿನ ಪ್ರಾರಂಭದಲ್ಲಿ. ರಾತ್ರಿ ಆಗಮೆ ರಾತ್ರಿ ಆಗುವಾಗ ಮುಂದಿಂದಿದೆ ಅದು. ಸೊ ಈ ಅವ್ಯಕ್ತಾದ್ ವ್ಯಕ್ತಯ ಸರ್ವ ಪ್ರಭವಂತಿ ಹರಾಗಮೆ ಅದರ ಅರ್ಥ ಬ್ರಹ್ಮನ ಹಗಲು ಪ್ರಾರಂಭವಾದಾಗ ಎಲ್ಲಾ ಜೀವಿಗಳು ಅಪ್ರಕಟ ಸ್ಥಿತಿಯಿಂದ ಪ್ರತ್ಯಕ್ಷವಾಗ್ತವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ರಾತ್ರಿ ಆಗಮೆ ಪ್ರಲೀಯಂತೆ. ಸೊ ರಾತ್ರಿ ಆಗಮೆ ಅಂದ್ರೆ ರಾತ್ರಿ ಬಂದಾಗ ಏನಾಗುತ್ತೆ ಪ್ರಲೀಯಂತೆ. ಪ್ರಲೀಯಂತೆ ಅಂದ್ರೆ ನಾಶವಾಗೋದಕ್ಕೆ ಹೇಳ್ತಾ ಇದ್ದಾರೆ. ರಾತ್ರಿ ಬಂದಾಗ ನಾಶವಾಗತ್ತೆ. ಹೀಗೆ ಬ್ರಹ್ಮನ ರಾತ್ರಿ ಬಂದಾಗ ಯಾರ್ದು ಹೇಳ್ತಾ ಇರುವಂತದ್ದು ಇದು? ಬ್ರಹ್ಮನ ರಾತ್ರಿ ಹಗಲುದು ಹೇಳ್ತಾ ಇರುವಂತದ್ದು ಅಲ್ಲ. ಸೊ ಬ್ರಹ್ಮನ ರಾತ್ರಿ ಬಂದಾಗ ಅವು ಮತ್ತೆ ನಾಶವಾಗತ್ತೆ. ಏನ್ ನಾಶವಾಗತ್ತೆ? ಇವು ಲೀನವಾಗತ್ತೆ ಅಂತ ಹೇಳ್ತಾರೆ. ನಾಶ ಅಂದ್ರೆ ಲೀನವಾಗತ್ತೆ. ಎಲ್ಲಿ? ಭಗವಂತನಲ್ಲಿ. ತತ್ರೈವ ಅವ್ಯಕ್ತ ಸಂಜ್ಞಕೆ. ತತ್ರೈವ ಏವ ಅಂತಂದ್ರೆ ಅದರಲ್ಲಿ ಖಂಡಿತವಾಗಿಯೂ ಅವ್ಯಕ್ತ ಸಂಜ್ಞಕೆ ಅಂದ್ರೆ ಅಪ್ರಕಟ ಸ್ಥಿತಿಯಲ್ಲಿವೆ, ಅಪ್ರಕಟ ಸ್ಥಿತಿಯಲ್ಲಿ ಇವೆ ಅಂತ ಇಲ್ಲಿ ಹೇಳ್ತಾ ಇರೋದು. ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ ಬ್ರಹ್ಮನ ಒಂದು ಹಗಲು ಪ್ರಾರಂಭ ಆದಾಗ ಎಲ್ಲಾ ಜೀವಿಗಳು ಕೂಡ ಅಪ್ರಕಟ ಸ್ಥಿತಿಯಿಂದ ಅಥವಾ ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಇದು ಅಭಿವ್ಯಕ್ತಿ ಅಂದ್ರೆ ಏನು ಗೊತ್ತಾ? ಪ್ರತ್ಯಕ್ಷವಾಗುವಂಥದ್ದು ಅಂತ. ಈಗ ಮುಂದೆ ಏನೋ ಇರೋದಿಲ್ಲ, ಒಮ್ಮೆ ಸಡನ್ ಆಗಿ ಬಂದ್ ಕೂಡಲೇ ಅದು ಪ್ರತ್ಯಕ್ಷ ಆದ ಹಾಗೆ ಅಲ್ಲ. ಸೊ ಹಾಗೆ ಅಪ್ರಕಟ ಸ್ಥಿತಿಯಿಂದ ಪ್ರತ್ಯಕ್ಷವಾಗುತ್ತವೆ. ಮತ್ತೆ ರಾತ್ರಿ ಬಂದಾಗ, ಅದೇ ಬ್ರಹ್ಮನ ರಾತ್ರಿ ಬಂದಾಗ ಅವು ಮತ್ತೆ ಅಪ್ರಕಟ ಸ್ಥಿತಿಗೆ ಲೀನವಾಗುತ್ತೆ ಅಂತ ಹೇಳಿ ಹೇಳೋದು. ಸರಿ, ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ವಿಜಯ್ ಪ್ರಭುಜಿ ಲೇಟ್ ಜಾಯಿನ್ ಆಗಿದ್ದಾರೆ ಮಾತಾಜಿ, ಒಂದ್ 5 ಜನ. ಅವ್ರು ಕರೆದ್ ಬಿಡ್ತೀನಿ. ವಿಜಯ್ ಪ್ರಭುಜಿ. ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ.
ಶ್ಲೋಕ 18 ಅವ್ಯಕ್ತಾವ್ಯಕ್ತಯ ಸರ್ವಾಃ ಪ್ರಭವಂತ್ಯಾಹ ರಾಗಮೇ ರಾತ್ರಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಧನ್ಯವಾದಗಳು ಮಾತಾಜಿ. ಜ್ಯೋತಿ ಮಾತಾಜಿ. ಮಾತಾಜಿ ಮಾತಾಜಿ ಹೇಳ್ತೀನಿ. ಹೇಳಿ. ಶ್ಲೋಕ 18 ಅವ್ಯಕ್ತಾದ ವ್ಯಕ್ತೇ ಸರ್ವಾಃ ಪ್ರಭವಂತ್ಯಾಹ ರಾಗಮೇ ರಾತ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ. ಹಾ ಮಾತಾಜಿ. ಅವ್ಯಕ್ತಾದ್ವ್ಯಕ್ತಯ ಸರ್ವಾಃ ಪ್ರಭವಂತ್ಯಃ ರಾಗಮೇ ತತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ ಮಾತಾಜಿ. ಶೀಲಾದೇವಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಶೀಲಾ ಮಾತಾಜಿ. ಶೀಲಾದೇವಿ ಮಾತಾಜಿ ಅನ್ಮ್ಯೂಟ್ ಆದ್ರು ಅವರು. ಹೇಳ್ತಾ ಇದ್ದೀನಿ, ನಾನೇ ಹೇಳ್ತಾ ಇದ್ದೀನಿ. ಹೇಳ್ತಾ ಇದ್ದೀನಿ ಮಾತಾಜಿ. ಹೇಳಿ. ಅವ್ಯಕ್ತಾದ ವ್ಯಕ್ತಾಯ ಸರ್ವಾಃ ಪ್ರಭವಂತೆ ಹರಾಗಮೇ ರಾತ್ರೇ ಗಮೇ ಪ್ರಲೀಯಂತೆ ತತ್ರೈವ ವ್ಯಾವಕ್ತ ಸಂಜ್ಞಕೆ. ಮತ್ತೆ ಸ್ವಲ್ಪ ಗಮನಿಸಿ ಪದಗಳ ಕಡೆಗೆ. ಕೆಲವೊಂದು ಅಷ್ಟೇ ಮಿಸ್ಟೇಕ್ಸ್ ಇದೆ. ರಾತ್ರಾಗಮ ಮತ್ತೆ ತತ್ರೈವ ಅವ್ಯಕ್ತ. ಸೊ ನಾನು ಗಮನಿಸಿ. ಅಂಬಿಕಾ ಮಾತಾಜಿ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತ ವ್ಯಕ್ತಃ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಸರಿ ಮತ್ತೆ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 19ನೇ ಶ್ಲೋಕ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಾಹ ರಾಗಮೇ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಒತ್ತಕ್ಷರನ್ನ ದೊಡ್ಡ ಶಬ್ದವನ್ನ ಗಮನಿಸಿ. ಪ್ರಲೀಯತೆ ಈಸಿ ಇದೆ ಅದು ನಿಮ್ಗೆ. ರಾತ್ರ್ಯಾಗಮೇ ವಶಃ ಪಾರ್ಥ. ಇಲ್ಲಿ ರಾತ್ರ್ಯಾಗಮೆ, ಇಲ್ಲಿ ಭೂತ್ವಾ ಭೂತ್ವಾ ಅಂದ್ರೆ ಒಂದೇ ಪದ ಬರುತ್ತೆ, ಮತ್ತೇನಿಲ್ಲ. ಇನ್ನೊಂದು ಯಾವ್ದಿದು ರಾತ್ರ್ಯಾಗಮೆ. ರಾತ್ರಿ ಆಗಮೆ ಅಂತ ಕರೀತಾರೆ. ರಾತ್ರ್ಯಾಗಮೆ ವಶಃ. ವಶ ಅಲ್ಲಿ ಅವಗ್ರಹ ಇರೋದ್ರಿಂದ ಅವಶಃ ಅಂತ ಹೇಳಿ ಆಗತ್ತೆ. ರಾತ್ರಿ ಆಗಮೆ ಅವಶಃ ಅಂತ ಹೇಳಿ ಕರೀತಾರೆ. 3 ಪದ. ನೀವು ರಾತ್ರ್ಯಾಗಮೆ ವಶಃ ಅಂತ ಹೇಳ್ಬೋದು, ಅಥವಾ ರಾತ್ರ್ಯಾಗಮೆ ಅವಶಃ ಅಂತ ಹೇಳ್ಬೋದು. ರಾತ್ರ್ಯಾಗಮೆ ಅವಶಃ ಪಾರ್ಥ ಪ್ರಭವತ್ಯ ಹರಾಗಮೆ. ಪ್ರಭವತ್ಯ ಹರಾಗಮೆ. ಇಲ್ಲಿ ಪ್ರಭವತಿ ಅಹಹ ಆಗಮೆ ಅಂತ ಹೇಳಿ ಕರೀತಾರೆ. 3 ಪದ ಬರುತ್ತೆ. ಪ್ರಭವತಿ ಅಹಹ ರಾಗಮೆ, ಅಹಹ ಆಗಮೆ ಅಂತ ಹೇಳ್ಬೋದು, ಅಥವಾ ಕೂಡಿನೂ ಹೇಳ್ಬೋದು. ಪ್ರಭವತ್ಯ ಹರಾಗಮೆ ಇದರ ಒಂದು ಅರ್ಥ. ಭೂತಗ್ರಾಮ. ಭೂತಗ್ರಾಮ ಅಂತಂದ್ರೆ ಭೂತ ಅಂದ್ರೆ ಜೀವಿಗಳು, ಜೀವಜಾತಿಗಳು. ಎಲ್ಲಾ ಜೀವಜಾತಿಗಳು ಅಂತ ಹೇಳಿ. ಸೊ ಹೀಗೆಲ್ಲಾ ಜೀವಜಾತಿಗಳ ಗ್ರಾಮ ಅಂದ್ರೆ ಒಂದು ಸಮುದಾಯ ಕೇಳ್ತಾ ಇರುವಂತದ್ದು. ಸಕಲ ಜೀವಜಾತಿಗಳ ಒಂದು ಸಮುದಾಯ. ಸ ಏವ ಅಯಂ ಅಂತ. ಸ ಏವಾಯಂ ಅಂದ್ರೆ ಸ ಏವ ಅಯಂ ಅಂತ ಹೇಳ್ತಾರೆ. ಸೊ ಇದೇ ಪ್ರಕ್ರಿಯೆ ಭೂತ್ವಾ ಭೂತ್ವಾ. ಇದೇ ಪ್ರಕ್ರಿಯೆ ಮತ್ತೆ ಮತ್ತೆ ಹುಟ್ಟಿ. ಭೂತ್ವಾ ಭೂತ್ವಾ ಅಂದ್ರೆ ಪುನಃ ಪುನಃ ಹುಟ್ಟುವಂಥದ್ದು ಅಂತ. ಮತ್ತೆ ಮತ್ತೆ ಹುಟ್ಟಿ ಪ್ರಲೀಯತೆ ಏನಾಗತ್ತೆ, ನಾಶವಾಗತ್ತೆ. ರಾತ್ರ್ಯಾಗಮೇ ಅವಶಃ. ರಾತ್ರಿ ಆಗಮ್ಯ ಅಂತ ಕರೀತಾರೆ. ರಾತ್ರಿ ಆಗಮ್ಯ ಅವಶಃ. ರಾತ್ರ್ಯ ಆಗಮ್ಯ ಅಂದ್ರೆ ರಾತ್ರಿ ಬಂದಾಗ. ಅವಶಃ. ಅವಶಃ ಅಂದ್ರೆ
ಇದೊಂದು ನಿಯಮದ ಪ್ರಕಾರ ಅಂತ ಹೇಳುವಂಥದ್ದು ಅವಶಃ. ಹ್ಮ್ ಒಂದು ನಿಯಮ ಅಂದ್ರೆ ತಾನಾಗಿ ಅಂತ ಹೇಳಿ. ಏನೇ ತಾನಾಗಿ ಆಗ್ಬಿಟ್ಟು ಅದೊಂದು ನಿಯಮ ಅಲ್ಲ, ಭಗವಂತನ ಒಂದು ನಿಯಮ. ಸೊ ನಿಯಮದ ಪ್ರಕಾರ ಅಥವಾ ತನ್ನಿಂತಾನೆ ಪಾರ್ಥ ಪ್ರಭವತಿ ಅಹರಾಗಮೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಹಗಲು ಬಂದಾಗ ಮತ್ತೆ ಉದ್ಭವಿಸುತ್ತೆ. ಅಹರಾಗಮೆ ಅಂದ್ರೆ ಇಲ್ಲಿ ಅಹ ಅಂದ್ರೆ ಹಗಲಿನ ಸಮಯ, ಆಗಮೆ ಅಂದ್ರೆ ಬರುವಿಕೆ, ಮತ್ತೆ ಬರುತ್ತೆ ಅಂತ. ಏನು ಪ್ರಭವತಿ ವ್ಯಕ್ತವಾಗತ್ತೆ ಅಂತ. ಹಗಲು ಬಂದಾಗ ಮತ್ತೆ ಅದು ವ್ಯಕ್ತವಾಗತ್ತೆ ಅಥವಾ ಉದ್ಭವಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಇದ್ರ ಅರ್ಥ ಏನು ಅಂದ್ರೆ, ಈ ಭೂತಗ್ರಾಮ ಸಯವಾಯಂ ಭೂತ್ವಾ ಪ್ರಲೀಯತೆ, ಜೀವಜಾತಿಗಳು ಹುಟ್ಟಿ ಮತ್ತೆ ನಾಶವಾಗತ್ತೆ. ರಾತ್ರಿ ಆಗಮ್ಯ ಅವಶಃ ಪಾರ್ಥ, ರಾತ್ರಿ ಬಂದಾಗ ಅವು ಅನಿವಾರ್ಯವಾಗಿ ಏನಾಗುತ್ತೆ, ನಾಶವಾಗತ್ತೆ. ಓ ಪಾರ್ಥ ಪ್ರಭವತಿ ಅಹರಾಗಮೆ, ಹಗಲು ಬಂದಾಗ ಮತ್ತೆ ಅವು ಜೀವಿಯಾಗಿ ಪ್ರತ್ಯಕ್ಷವಾಗ್ತವೆ ಅಂತ ಹೇಳಿ. ಸೊ ಹೀಗೆ ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ಓ ಪಾರ್ಥ ಸಕಲ ಜೀವಿಗಳು ಒಂದು ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟಿರುತ್ತೆ ಅಲ್ಲ. ಇವು ಜನನ ಮರಣದ ಚಕ್ರದಲ್ಲಿ ಸುತ್ತಾ ಇರ್ತವೆ. ಹಗಲು ಬಂದಾಗ ಹುಟ್ಟಿ ರಾತ್ರಿ ಬಂದಾಗ ಮತ್ತೆ ನಾಶವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಎ.ಪಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಬಿ ಮಲ್ಲಾಜಮ್ಮ ಮಾತಾಜಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಭೂತಗ್ರಾಮ ಸಯೇವಾಯಂ ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಒಂದು ಪ್ರಭವತಿ ಅಹರಾಗಮೆ ಅಂತ ಹೇಳಿ, ಪ್ರಭವತಿ ಅಹರಾಗಮೆ, ಇಲ್ಲಂದ್ರೆ ಪ್ರಭವತ್ಯಹರಾಗಮೆ. ಅಲ್ಲಿ ಆದ್ಮೇಲೆ ಗ್ಯಾಪ್ ಕೊಡ್ಬೇಡಿ. ಪ್ರಭವತ್ಯಹರಾಗಮೆ. ಪ್ರಭವತ್ಯಹರಾಗಮೆ ಕರೆಕ್ಟ್ ಆಯ್ತು ಮಾತಾಜಿ. ಪ್ರಭವತ್ಯಹರಾಗಮೆ. ಪ್ರಭವತ್ಯಹರಾಗಮೆ ಸರಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹರೇ ಕೃಷ್ಣ ಮಾತಾಜಿ. ಸರಿ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ ಅವ್ರು ಹೇಳಲ್ಲ ಅಂದ್ರ. ಭೂತಗ್ರಾಮ ಸಹ ಏವಾಯಂ ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮ್ಯ ಗಮೆ ರಾತ್ರ್ಯಾಗಮೆ ಅವಶ ಬರಲ್ಲ, ಆ ಬರಲ್ಲ, ಅ ಬರುತ್ತೆ ಮಾತಾಜಿ. ರಾತ್ರ್ಯಾಗಮೆ ಅವಶಃ. ರಾತ್ರ್ಯಾಗಮೆ ಹವಸ ಪಾರ್ಥ ಪ್ರಭಾವ್ಯತ್ಯಹರಾಗಮೆ. ಮಾತಾಜಿ ತಪ್ಪಾಯ್ತಲ್ಲ? ಇಲ್ಲ, ಸರಿ ಬಂದಿದೆ. ಹೌದಾ? ಸರಿ ಬಂತು. ಸರಿ ಬಂತು. ಇಷ್ಟು ಇದು ಇಂಪ್ರೂವ್ಮೆಂಟ್ ಸಾಕು ಮಾತಾಜಿ. ಒಮ್ಮೆ ನಮ್ಗೆ ಯಾರಿಗೂ ಆಗ್ಲಿಕ್ಕೆ ಆಗಲ್ಲ, ನಾವು ಕೂಡ ಆಗಿಲ್ಲ. ಸ್ಟೆಪ್ ಬೈ ಸ್ಟೆಪ್. ಇಲ್ಲ, ಐ ಟ್ರೈ ಟು ಲರ್ನ್. ಸರಿ, ತುಂಬಾ ಚೆನ್ನಾಗಿ, ಈಗ ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಥ್ಯಾಂಕ್ ಯು. ಕೃಷ್ಣಮೂರ್ತಿ ಪ್ರಭುಜಿ. ನೆಟ್ವರ್ಕ್. ಹರೇ ಕೃಷ್ಣ ಪ್ರಭುಜಿ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೀವು ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಕೊನೆಗೆ. ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮೇ ವಶಃ ಪಾರ್ಥ. ಹೇಳ್ತಾ ಇಲ್ವಾ ಮಾತಾಜಿ? ಇಲ್ಲ, ಅವ್ರದ್ದು ಕೇಳಿಸ್ಲಿಲ್ಲ ಮಾತಾಜಿ. ಬೇರೆಯವ್ರಿಗೆ ಇಲ್ಲ ಪ್ರಭುಜಿ, ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು ಕೇಳಿಸ್ಲಿಲ್ಲ. ಇರ್ಲಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೂತಗ್ರಾಮ ಸಯೇವಾಯಂ ಭೂತ್ವಾ ಪ್ರಲೀಯತೆ, ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಿತ್ರಾ ಮಾತಾಜಿ. ಚಿತ್ರಾ ಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
भूतग्रामासा एवायं भूत्वा भूत्वा प्रलीयते रात्र्यागमे वशा पार्थ प्रभवत्याहरागमे ಹರೇ ಓಕೆ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ ಮಾತಾಜಿ. ಲಾಸ್ಟ್ ಇವತ್ತಿನ ಒಂದು ಕೊನೆ ಶ್ಲೋಕ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 20ನೇ ಶ್ಲೋಕ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶಸ್ತು ನ ವಿನಶ್ಯತಿ. ಸೊ ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಪರಸ್ತಸ್ಮಾಸ್ತು ಅಂತ ಇದೆ. ಪರಸ್ತಸ್ಮಾಸ್ತು ಅನ್ನು ಬಿಡಿಸಿದಾಗ ಪರಹ ತಸ್ಮಾತ್ ಅಂತ ಹೇಳ್ತಾರೆ. ಪರಹ ತಸ್ಮಾತ್ ತು ಅಂತ 3 ಪದ ಆಗತ್ತೆ. ನೀವು ಪರಹ ತಸ್ಮಾತ್ತು ಪರಹ ಪರಸ್ತಸ್ಮಾತ್ತು ಅಂತ ನೀವು ಹೇಳ್ಬೋದು. ಪರಸ್ತಸ್ಮಾತ್ತು ಪರಸ್ತಸ್ಮಾತ್ತು ಅಥವಾ ಪರಹ ತಸ್ಮಾತ್ತು ಅಂತ ಬೇರೇನು ಬಿಡಿಸಿ ಹೇಳ್ಬೋದು. ಭಾವೋನ್ಯು ಇದನ್ನ ಬಿಡಿಸಿದಾಗ ಭಾವಃ ಅನ್ಯಃ ಅಂತ ಬರುತ್ತೆ. ಭಾವೋನ್ಯು ಅಲ್ಲಿ ನೋಡಿ 2 ಅವಗ್ರಹಗಳು ನಿಮ್ಗೆ ಕಾಣ್ತಾ ಇದೆ. ಸೊ ಒಂದು ಭಾವೋ ಮುಂದೆ ಒಂದು ಅವಗ್ರಹ ಇದೆ, ಯಾಕಂದ್ರೆ ಅದು ಅನ್ಯಃ ಅಂತ ಆಗತ್ತೆ. ಭಾವಃ ಅನ್ಯಃ ಅಂತ ಹೇಳಿ. ಆಮೇಲೆ ಮುಂದಿನ ಒಂದು ಅವಗ್ರಹ ಇದೆಯಲ್ಲ ಅದು ಕೆಳಗಿನ ಒಂದು ಪದಕ್ಕೆ ಬರುತ್ತೆ, ವ್ಯಕ್ತೋ. ಸೊ ಅಲ್ಲಿ ಅವ್ಯಕ್ತೋ ಅಂತ ಆಗತ್ತೆ. ಭಾವಃ ಅನ್ಯಃ ಅವ್ಯಕ್ತಃ ಅಂತ ಹೇಳಿ ಕರೀತಾರೆ. ಭಾವೋನ್ಯೋ ಭಾವೋನ್ಯೋ ಅವ್ಯಕ್ತೋ. ಇಲ್ಲಿ ನೀವು ಹೇಳುವಾಗ 2ನೇ ಪದ ಹೇಳುವಾಗ ಅವ್ಯಕ್ತೋ ಅಂತ ಹೇಳಿ, ಅಲ್ಲಿ ವ್ಯಕ್ತೋ ಅಂತ ಹೇಳ್ಬೇಡಿ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ. ವ್ಯಕ್ತಾತ್ ಓಕೆ ವ್ಯಂಜನ ಇದೆ, ಸನಾತನಃ ಯಃ ಸ ಸರ್ವೇಷು. ಯಃ ಇಲ್ಲಿ ಸ ಕೂಡಿಸ್ಬೇಡಿ ಅದಕ್ಕೆ, ಇದು ಬೇರೆ ಪದ. ಯಃ ಸ ಸರ್ವೇಷು ಭೂತೇಷು ನಶಸ್ತು. ನಶಸ್ತು ಇದು ಶಕೆ ಯಾವತ್ತು ತೋಕೆ ಸವತ್ತಿದೆ. ನಶಸ್ತು ನ ವಿನಶ್ಯತಿ. ಸೊ ಇದು ಒಂದೇ ಪದ ಇರುವಂತದ್ದು. ಇದರ ಒಂದು ಅರ್ಥ ಈ ತರ ಬರುತ್ತೆ. ಪರಃ ತಸ್ಮಾತ್ ತು ಅಂತ. ಪರಃ ತಸ್ಮಾತ್ ಅಂದ್ರೆ ಆ ಒಂದು ಅವ್ಯಕ್ತ ಸ್ಥಿತಿಗಿಂತ ಮೇಲಿನ ಏನು ಸ್ಥಿತಿ ಇರುತ್ತಲ್ಲ ಅದಕ್ಕೆ ಪರಃ ತಸ್ಮಾತ್ ಅಂತ ಹೇಳ್ತಾರೆ. ಸೊ ಅವ್ಯಕ್ತ ಸ್ಥಿತಿಗಿಂತ ಮೇಲಿನಿರುವಂಥದ್ದು. ತು ಭಾವಃ ಅನ್ಯಃ ಅಂತ ಹೇಳಿ. ತು ಭಾವಃ, ಯಾಕಂದ್ರೆ ಇಲ್ಲಿ ತಸ್ಮಾತ್ ತು ಅಂತ ಇದೆಯಲ್ಲ ಅದು ಮುಂದಿನ ಪದಕ್ಕೆ ಬರುತ್ತೆ. ತು ಭಾವಃ ಅನ್ಯಃ ಅಂದ್ರೆ ಇದೊಂದು ಏನಿದೆ, ತು ಅಂದ್ರೆ ಆದ್ರೆ, ಇದು ಒಂದು ಇನ್ನೊಂದು ತತ್ವ. ಅನ್ಯಃ ಅಂದ್ರೆ ಬೇರೆಯ ಒಂದು ಭಾವ ಅಥವಾ ಬೇರೆಯ ಒಂದು ತತ್ವ ಅಂತ ಹೇಳುವಂಥದ್ದು. ಆಮೇಲೆ ಅವ್ಯಕ್ತಃ. ಅವ್ಯಕ್ತ ಅಂದ್ರೆ ಇಲ್ಲಿ ಅಪ್ರಕಟವಾಗಿರುವಂಥದ್ದು ಅಥವಾ ಅವ್ಯಕ್ತವಾಗುವಂಥದ್ದು, ಅದೃಶ್ಯವಾಗುವಂಥದ್ದು ಅಂತ. ಅವ್ಯಕ್ತಾತ್ ಸನಾತನಃ. ಇಲ್ಲಿ ನೋಡಿ ಅವ್ಯಕ್ತೋ ವ್ಯಕ್ತಾತ್ ಅಂತ ಬರುತ್ತಲ್ಲ, ಅವ್ಯಕ್ತೋ ಅವ್ಯಕ್ತಾತ್ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಕೂಡಿ ಬರಿಬೇಕಿತ್ತಲ್ಲಿ. ಕೂಡಿ ಬರ್ದಾಗ ಗೊತ್ತಾಗತ್ತೆ, ಇಲ್ಲಾಂದ್ರೆ ಅಲ್ಲಿ ಅವಗ್ರಹ ಬರ್ಬೇಕಿತ್ತು, ಬರ್ದಿಲ್ಲ. ಬಟ್ ಅದು ನಿಮ್ಗೇನ್ ಅನ್ಸುತ್ತೆ ಅವ್ಯಕ್ತಾತ್ ಅಂತ ಹೇಳ್ಬೇಕು ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಅಲ್ಲಿ ನೀವೇನಾದ್ರೂ ಇದು ಪ್ರಿಂಟ್ ತಕೊಂಡಿದ್ರೆ ಅಲ್ಲಿ ಎಸ್ ಹಾಕ್ಬಿಡಿ, ಅವಗ್ರಹ ಸಂಕೇತವನ್ನ ಅಲ್ಲಿ ಬರ್ದ್ಬಿಡಿ. ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಅಂತ ಹೇಳ್ತಾರೆ. ನೋಡಿ, ತುಂಬಾ ಗಮನವಿಟ್ಟು ನೋಡಿ ಇದನ್ನ. ಸ್ವಲ್ಪ 2 ಕಡೆ ಇದಿದೆ ಇಲ್ಲಿ. 2ನೇ ಲೈನ್ ಅಲ್ಲಿ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಅವ್ಯಕ್ತಾತ್ ಸನಾತನಃ ಅಂತಂದ್ರೆ ಈ ಪ್ರಾಚೀನವಾದದ್ದು ಅಥವಾ ಶಾಶ್ವತವಾಗಿರುವಂಥದ್ದು, ಪ್ರಾಚೀನವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು. ಈ ಹಿಂದಿನ ಅವ್ಯಕ್ತಗಿಂತಲೂ ಶಾಶ್ವತವಾದಂಥದ್ದು ಅಂತ ಹೇಳಿ. ಯಃ ಸ ಅಂತಂದ್ರೆ ಆ ತತ್ವ, ಯಹ ಅಂದ್ರೆ ಆ, ಸ ಅಂದ್ರೆ ಆ ತತ್ವದ ಕೇಳ್ತಾ ಇರುವಂತದ್ದು, ಆ ತತ್ವ. ಅಂದ್ರೆ ಮತ್ತೆ ಸರ್ವೇಷು ಭೂತೇಷು ನಶಸ್ತು. ಸರ್ವೇಷು ಅಂತಂದ್ರೆ ಎಲ್ಲ, ಭೂತೇಷು ಅಂದ್ರೆ ಜೀವಿಗಳು, ಎಲ್ಲಾ ಜೀವಿಗಳು, ನಶಸ್ತು ನಾಶವಾದಾಗಲೂ ಅಂತ ಹೇಳಿ, ಅದಕ್ಕೆ ನಶಸ್ತು ಅಂತ ಕರೀ. ನಾಶವಾದಾಗಲೂ ನ ವಿನಶ್ಯತಿ. ಎಲ್ಲಾರು ನಾಶವಾದಾಗಲೂ ಇದು ನಾಶ ಆಗೋದಿಲ್ಲ, ನಾಶವಾಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಏನ್ ನಾಶವಾಗುವುದಿಲ್ಲ, ಇನ್ನೊಮ್ಮೆ ನೋಡೋಣ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತ ಸನಾತನಃ
ಆ ಅವ್ಯಕ್ತ ಸ್ಥಿತಿಗಿಂತಲೂ ಮೇಲಿರುವ ಮತ್ತೊಂದು ಶಾಶ್ವತ ಅವ್ಯಕ್ತ ತತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಅವ್ಯಕ್ತ ಸ್ಥಿತಿ ನೀವು ನೋಡ್ತಾ ಇದ್ದೀರೋ, ಇದನ್ನ ನೀವು ಗೊತ್ತಿದೆಯೋ, ಇದಕ್ಕಿಂತನೂ ಕೂಡ ಉನ್ನತವಾದಂತ ಅವ್ಯಕ್ತ ಸ್ಥಿತಿ ಇದೆ. ಯಸ ಸರ್ವೇಶು ಭೂತೇಶು ನಶಸ್ತು ನ ವಿನಶ್ಯತಿ. ಸೊ ಎಲ್ಲ ಜೀವಿಗಳ ನಾಶವಾದ್ರೂ ಆ ಒಂದು ತತ್ವ ನಾಶ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಸೊ ಒಟ್ಟಾರೆ ಇದರ ಅರ್ಥ ಏನಂದ್ರೆ, ಅಂದ್ರೆ ಅಪ್ರಕಟ ಸ್ಥಿತಿಗಿಂತಲೂ ಕೂಡ ಮೇಲಿರುವ ಶಾಶ್ವತ ಇನ್ನೊಂದು ಅವ್ಯಕ್ತ ಬ್ರಹ್ಮವಿದೆ. ಸೊ ಅದು ಎಲ್ಲಾ ಸೃಷ್ಟಿಗಳು ನಾಶವಾದಾಗ್ಲೂ ಅದು ನಾಶ ಆಗೋದಿಲ್ಲ, ಎಲ್ಲ ನಾಶ ಆಗತ್ತೆ, ಆದ ಮಾತ್ರ ನಾಶ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಭಗವಂತನ ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ, ಗೀತಾ ಎಂ ಮಾತಾಜಿ, ಗೀತಾ ಆರ್ ಕೋಡಿಕಲ್ ಮಾತಾಜಿ, ಹರಿಣಿ ಮಾತಾಜಿ, ಜ್ಯೋತಿ ಮಾತಾಜಿ. ಡಾಕ್ಟರ್ ಸುನೀತಾ ಮಾತಾಜಿ. ಮಾತಾಜಿ. ಪರಸ್ತಸ್ಮಾಸ್ತು ಭಾವಾನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎರಡನೇ ಲೈನಲ್ಲಿ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಓಕೆ. ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶಸ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಗೀತಾ ಆರ್ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ. ಗೀತಾ ಶ್ಲೋಕ 20. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ನಶಸ್ತು ನ ವಿನಶ್ಯತಿ. ಇದು ನಶತ್ಸು ತೋಕೆ ಸವತ್ತಿದೆ. ನಶತ್ಸು ನ ವಿನಶ್ಯತಿ. ನಶ್ಯಸ್ತು ನ ವಿನಶ್ಯತಿ. ನಶತ್ಸು ತೋಕೆ ಸವತ್ತಿದೆ. ನಶತ್ಸು ನ ವಿನಶ್ಯತಿ. ಹೇಳ್ಬೇಕು ಮಾತಾಜಿ ಫಸ್ಟ್. ನಶತ್ಸು ನ ವಿನಶ್ಯತಿ. ನಶಸ್ತು ನಶತಸು ನಶತ್ಸು ನಶತಸು ನಶತ್ಸು ನಶಸ್ತು. ಅದ್ ಹಾಗೆ ಬರುತ್ತೆ ಮಾತಾಜಿ, ಎಲ್ರಿಗೂ ಹಾಗೆ ಬರುತ್ತೆ. ನಿಮ್ ತಪ್ಪಲ್ಲ, ಅದ ಎಲ್ರು ಕಾಮನ್ ಆಗಿ ಹೇಳ್ಬಿಡ್ತೇವೆ ನಶತ್ಸುನೆ ಅಂತ ಹೇಳೋದು. ನಚತ್ಸು. ಸರಿ ಮಾತಾಜಿ, ಇಲ್ಲ ಮಾತಾಜಿ, ಡೋಂಟ್ ವರಿ. ಹರಿಣಿ ಕಕ್ಕೇರಿ ಮಾತಾಜಿ. ಅದು ಮ್ಯೂಟ್ ಆಗಿತ್ತು. ಶ್ಲೋಕ 20. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಪರ ತಸ್ಮಾತ್ ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಃ ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ. ಪರಸ್ತ ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಂ ಸ ಸರ್ವೇಷು ಭೂತೇಷು ನಶ್ಯಸ್ತು ನ ವಿನಶ್ಯತಿ. ಅಲ್ಲಿ ಯಹ ಇದೆ ಪ್ರಭುಜಿ, ವಿಸರ್ಗ ಇದೆ. ಅನುಸ್ವರ ಇಲ್ಲ, ವಿಸರ್ಗ ಇದೆ. ಸರ್ವೇಷು ಭೂತೇಷು. ಸರಿ. ಜ್ಯೋತಿ ಮಾತಾಜಿ ಹೇಳಿ. ಶ್ಲೋಕ 20. ಪರಸ್ತಸ್ಮಾತ್ ಭಾವನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಮಾತಾಜಿ ಕರೆಕ್ಟ್ ಹೇಳದ್ನ? ಸರಿ ಇದೆ. ಫಸ್ಟ್ ಸ್ಟಾರ್ಟಿಂಗ್ 3 ದಿನದಿಂದ ಕ್ಲಾಸ್ ಬರ್ತಾ ಇದ್ದೀನಿ, ಅದಕ್ಕೆ ಕಲ್ತ್ಕೊಂಡಿದ್ದೀನಿ ನಾನು. ಸರಿ ಮಾತಾಜಿ, ನೈಸ್. ಆಯ್ತಾ ಮಾತಾಜಿ? ಸರಿ. ಅಟೆಂಡೆನ್ಸ್ ಸ್ವಲ್ಪ ಲಲಿತಾ ಮಾತಾಜಿ, ಸುಮಂಗಲ ಮಾತಾಜಿಗೆ ಕಾಲ್ ಮಾಡ್ತೀರಾ ಅಟೆಂಡೆನ್ಸ್ ಹಾಕ್ಲಿಕ್ಕೆ? ನಾನು ಅಲ್ಲಿವರೆಗೆ ಮೀಟಿಂಗ್ ಎಂಡ್ ಮಾಡ್ತೇನೆ. ಕೇಳ್ತೀನಿ.
ಜಾಯಿನ್ ಆಗಿ ಮೀಟಿಂಗ್ ಹಾಕ್ಬಿಡಿ, ಲಿಂಕ್ ಹಾಕ್ಬಿಡಿ ಅಂತ ಹೇಳಿ ಅವ್ರಿಗೆ. ಹಾ ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೀಟಿಂಗ್ ಅನ್ನ ಎಂಡ್ ಹರೇ ಮಾಡೋಣ. ಕೃಷ್ಣ ಮಾತಾಜಿ. ವಾಂಚಾ ಧನ್ಯವಾದಗಳು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಅಟೆಂಡೆನ್ಸ್ ಕೃಷ್ಣ. ಲಿಂಕ್ ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ವಂದನೆ. ಅದೇ ಮಾತಾಜಿ ಮಾಡ್ತಾ ಇದ್ದಾರೆ, ಇನ್ನು ನೋಡೋಣ. ಅವರು ಬಂದಿಲ್ಲ ಇವತ್ತು, ಹಾ ಸರಿ. ಅವ್ರ ಹತ್ರ ಇದೆ ಅಟೆಂಡೆನ್ಸ್ ಲಿಂಕ್. ವೇಟ್ ಮಾಡಿ ಒಂದು, ಹೀಗಿದ್ರೆ ಕಂಟಿನ್ಯೂ ಮಾಡ್ತಿರಲ್ಲ ಕ್ಲಾಸ್ ಅನ್ನ, ನಿಮ್ಗೆ ಸಿಗುತ್ತೆ ಬಿಡಿ. ಹಾ ಸರಿ. ಹರೇ ಕೃಷ್ಣ. ಏನಾದ್ರೂ ಡೌಟ್ಸ್ ಗಳಿದ್ರೆ ನಾಳೆ ಕ್ಲಿಯರ್ ಮಾಡೋಣ. ಧನ್ಯವಾದಗಳು. ಯಾರಿಗೆ ಬಂದಿದ್ದಾರೆ? ನಾಗವೇಣಿ ಮಾತಾಜಿ ಬಂದಿದ್ದಾರೆ.